ಸಂಸಾರಮುಖಿಯಾಗಿ ಬದುಕದೆ ಸಮಾಜಮುಖಿಯಾಗಿ ಬದುಕಿದಾಗ ಬಹುಶಃ ಈ ರೀತಿಯ ಕಾರ್ಯಕ್ರಮಗಳು ಕಳೆಗಟ್ಟುವಂತೆ. ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಸಾರ್ಥಕ್ಯದ ಭಾವಕ್ಕೆ ಚಾಲನೆ ದೊರೆತು ಎನ್ನುವಂಥದ್ದು ನಮ್ಮ ಪ್ರಾಜ್ಞರ ಮಾತು ಸ್ನೇಹಿತರೆ. ಸಂಕಟಗ್ರಸ್ತರ ಸಮಾಧಾನದ ಎದುರು ರಾಜ್ಯ ವ್ಯಾಜ್ಯಗಳೆಲ್ಲವೂ ತ್ಯಾಜ್ಯವಾಗುವಂತೆ ವ್ಯಷ್ಟಿತದೊಂದಿಗೆ ಸಮಷ್ಟಿತವು ಮೇಳೈಸಿ ಬಂದ ಎತ್ತರದ ನಿಲುವು ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ ಪುಣ್ಯ ನದಿ ಹರಿದು ಸಾಗರವನ್ನು ಸೇರುವಂತೆ ನಮ್ಮ ಬದುಕು ಮುನ್ನಡಿ ಇಡಬೇಕು ಎನ್ನುವುದು ಸಂಕಲ್ಪ ಸನ್ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟರವರದ್ದು. ಆತ್ಮೀಯರೇ, ಬದುಕಿನ ಎಲ್ಲ ಸಂಭ್ರಮಗಳಿಗೆ ಊರೆಲ್ಲ ಕಿವಿಯಾದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದಂತೆ. ಹಾಗಾಗಿ ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಚಿತ್ತದಲ್ಲಿ ನಿರಪೇಕ್ಷ, ಭಾವದಲ್ಲಿ ದಿಗಂಬರ ಈ ಎಲ್ಲ ಮೇಳೈಸಿದಾಗ ವ್ಯಕ್ತಿಯೊಬ್ಬ ಈ ಸಮಾಜದ ಕಟ್ಟ ಕಡೆಯ ಜನರ ಸಂಕಟವನ್ನು ಆಲಿಸ್ತಾನೆ, ಅವರ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿ ಹಾಕ್ತಾನೆ, ಅವರ ಕಣ್ಣೀರನ್ನು ಒರೆಸುವ ಒಂದು ಕೆಲಸವನ್ನು ಮಾಡ್ತಾನೆ ಎನ್ನುವುದಕ್ಕೆ ಸಾಕ್ಷೀಭೂತರಾಗಿ ಇವತ್ತು ನಮ್ಮ ಕೊರಂಕರಬಾಡಿ ಪ್ರಕಾಶ್ ಶೆಟ್ಟಿಯವರು MRG ಗ್ರೂಪ್ನ ಚೇರ್ಮನ್ರವರು ಅವರು ಮಾಡಿದಂತಹ ಅನೇಕ ಸೇವೆಗಳು ನಮ್ಗೆ ಗೊತ್ತಿರಬೇಕು. ಮೊನ್ನೆ ತಾನೇ ಕೋವಿಡ್ ಸಂದರ್ಭದಲ್ಲಿ ಉಡುಪಿ ಮಂಗಳೂರು ಮಾತ್ರ ಅಲ್ಲ, ದೂರದ ಚಿಕ್ಕಮಗಳೂರಲ್ಲಿ, ಶಿವಮೊಗ್ಗದಲ್ಲಿ, ಕಾಸರಗೋಡಲ್ಲಿ ಸುಮಾರು 2 ಕೋಟಿ ರೂಪಾಯಿಯಷ್ಟು ಧನ ಸಹಾಯದ ಆಹಾರ ವಿತರಣೆಯನ್ನು ಅವರು ಮಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಸುಮಾರು ಹೋದ ಸಲ ಬೆಳ್ತಂಗಡಿಯ ಜನ ನೆರೆ ಪರಿಹಾರದಲ್ಲಿ ತನ್ನ ಬದುಕನ್ನು ಕಳೆದುಕೊಂಡಾಗ 26 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ತಮ್ಮ ಸಂಸ್ಥೆ ವತಿಯಿಂದ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಸುಮಾರು 1 ಕೋಟಿ ರೂಪಾಯಿಗಳ ಧನ ಸಹಾಯವನ್ನು ಮಾಡಿರ್ತಾರೆ. ಹಾಗೆ ಬೆಂಗಳೂರಿನ ವಿದ್ಯಾಸಮುಚ್ಚಯಕ್ಕೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ಧನ ಸಹಾಯವನ್ನು ಮೊನ್ನೆ ತಾನೇ ಮಾಡಿರ್ತಾರೆ. ಆ ಕೆಲಸ ಇನ್ನು ಪ್ರಗತಿಯಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲರ ಹೆಮ್ಮೆಯ ದ್ಯೋತಕವಾಗಿ ಇವತ್ತು ಮುಲ್ಕಿ ಸುಂದರಂ ಶೆಟ್ಟಿ ಭವನ ಭಾಳ ಹೆಮ್ಮೆಯಿಂದ ಎದ್ದು ನಿಲ್ಲುವಂಥದ್ದು ನಮ್ಮ ಕಣ್ಣೆದುರಿಗಿದೆ. ಅದರ ಕಟ್ಟಡ ಸಂಘದ ಅಧ್ಯಕ್ಷರಾಗಿ ಆ ಒಂದು ಅಭೂತಪೂರ್ವ ಕೆಲಸಕ್ಕೆ ಸುಮಾರು 30-35 ಕೋಟಿ ರೂಪಾಯಿಗಳ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಇವೆಲ್ಲ ನಮ್ಮ ಕಣ್ಣೆದುರಿಗೆ ಇರತಕ್ಕಂಥ ಒಂದು ಉದಾಹರಣೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಬೃಹತ್ ಸುಮಾರು 1 ಕೋಟಿಗೂ ಮಿಗಿಲಾಗಿ 1.5 ಕೋಟಿ ರೂಪಾಯಿಯಷ್ಟು ಧನ ಸಹಾಯವನ್ನು ಇವತ್ತು ಆ ಸಂಸ್ಥೆಯ ಮೂಲಕ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ವೇದಿಕೆಯ ಮೇಲೆ ಸನ್ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟಿಯವರನ್ನ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಹೃದಯಕ್ಕೆ ಅತ್ಯಂತ ಹತ್ತಿರಾಗಿರ್ತಕ್ಕಂಥವ್ರು, ಈ ಭಾಗದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ಹಿರಿಯರು, ಇಂಟರ್ನ್ಯಾಷನಲ್ ಬಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸದಾನಂದ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶ್ವ ಬಂಟರ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವರು, ಹಲವಾರು ಸಮಾಜಮುಖಿ ಕೆಲಸಗಳಿಗೆ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ತೇಜಸ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಬಂಜಾರ ಪ್ರಕಾಶ್ ಶೆಟ್ಟಿಯವರ ಭಾವ, ಹಾಗೆ ಉಡುಪಿ ಬಂಟ್ಸ್ ಅಸೋಸಿಯೇಷನ್ನ ಸಂಚಾಲಕರಾಗಿರ್ತಕ್ಕಂಥ ಜಯರಾಮ್ ಹೆಗ್ಡೆ ಅವರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸನ್ಮಾನ್ಯ ಪುರುಷೋತ್ತಮ್ ಶೆಟ್ಟಿಯವರು ಉಜ್ವಲ ಡೆವಲಪರ್ಸ್ನ ಮಾಲಕರು ಮಾತ್ರವಲ್ಲ, ಉಡುಪಿ ಬಂಟರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ ಶೆಟ್ಟಿಯವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಾಯಿ ಪ್ಯಾಲೇಸ್ ಹೋಟೆಲ್ನ ಸಮೂಹ ಸಂಸ್ಥೆ ರವಿಯಣ್ಣವರು ಈ ಭಾಗದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲನ್ನು ಕೊಡ್ತಕ್ಕಂಥವ್ರು, ಸದ್ದಿಲ್ಲದೆ ತೆರೆಮರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ರವಿಯಣ್ಣವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ದೂರದ ಮುಂಬೈಯಿಂದ ಮಾತೃಭೂಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ರತ್ನಾಕರಣ್ಣ ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ
ಡಾಕ್ಟರ್ ಮೋಹನ್ ಅವರ ಬಗ್ಗೆ ಒಂದು ಎರಡು ಮಾತನ್ನು ನಾನು ಇಲ್ಲಿ ಆಡಲೇಬೇಕು. ಇಷ್ಟೆಲ್ಲ ಸಂಘಟನೆಗೆ ಕಾರಣ ನಾನು ಭಾಳ ಹೃದಯದಿಂದ ಮಾತಾಡ್ತಿದ್ದೀನಿ. ಬಹುಶಃ ಒಂದು ವಾರದ ನಿದ್ದೆಗೆಟ್ಟು ರಾತ್ರಿ ಹಗಲು ಕೆಲಸ ಮಾಡಿ, ಯಾಕಂದರೆ ಭಾಳ ಕಷ್ಟದ ಕೆಲಸ. ಸುಮಾರು 1,500-2,000 ಅಪ್ಲಿಕೇಶನ್ ಬಂದಾಗ ಅದರಲ್ಲಿ ಆರಿಸಿ ಯೋಗ್ಯರಿಗೆ ಕೊಡುವಂಥದ್ದು ಭಾಳ ಕಷ್ಟದ ಕೆಲಸ. ಅದರಲ್ಲೂ ಕೂಡ ಸುಮಾರು 99% ಜನರಿಗೆ ಯಾರನ್ನೂ ನಿರಾಶೆ ಮಾಡಬೇಕು ಅನ್ನೋದು ರೀತಿಯಲ್ಲಿ ನನ್ನಲ್ಲಿ ಆಗ್ತಿರಲಿಲ್ಲ, ಖಂಡಿತ ನನ್ನ ಕೈಲಿ ಆಗ್ತಿರಲಿಲ್ಲ. ಆ ಕೆಲಸವನ್ನು ಭಾಳ ಸೊಗಸಾಗಿ ಡಾಕ್ಟರ್ ಮೋಹನ್ ಆಳ್ವ ಮತ್ತು ಅವರ ತಂಡ ಭಾಳ ಸಮರ್ಥವಾಗಿ ಮಾಡಿದೆ. ನಮಗೆ ಹೆಮ್ಮೆ ಇದೆ, ನಮಗೆ ಸಾರ್ಥಕ್ಯ ಇದೆ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಈ ಸಂದರ್ಭ ಪ್ರಾರ್ಥನೆ ಮಾಡ್ತಾ ಅವರನ್ನು ಕೂಡ ಅತ್ಯಂತ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಇಂದ್ರಹಳ್ಳಿ ಜಯಕರಣ್ ಅವರು ನಮ್ಮ ನಾಯಕರು, ನಮ್ಮ ಸಮಾಜದ ಮುಖಂಡರು, ಹಲವಾರು ವರ್ಷಗಳ ಕಾಲ ಉಡುಪಿಯಲ್ಲಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಂಡಂಥವ್ರು ನನ್ನ ಸಹೋದರ ಇಂದ್ರಹಳ್ಳಿ ಜಯಕರ್ ಶೆಟ್ಟಿ ಅವರನ್ನು ಕೂಡ ಈ ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಪೂನಾದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ, ಮೊನ್ನೆ ತಾನೇ ಪ್ರಕಾಶ್ ಅಭಿನಂದನ ಕಾರ್ಯದ ಸಂಚಾಲಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾ ಒಳ್ಳೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥ ಒಬ್ಬ ವ್ಯಕ್ತಿ ಸಂತೋಷ್ ಅಣ್ಣ, ಅವರನ್ನು ಕೂಡ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರೋತ್ಸಾಹ ನೀಡಿದಂಥ ಎಲ್ಲ ಬಂಧುಗಳನ್ನು ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಎದುರುಗಡೆ ಕೂತಂಥ ಎಲ್ಲ ಭಗವತ್ಸರಿ ಬಂಧುಗಳನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ, ಆತ್ಮೀಯರೇ, ಒಂದು ಕಡೆ ಹೇಳ್ತಾರೆ ಅರ್ಥವಿಲ್ಲದ ಬದುಕಿ ಅರ್ಥವಿಲ್ಲ, ಆದರೆ ಅರ್ಥವೇ ಬದುಕಿನ ಪರಮಾರ್ಥ ಅಲ್ಲ ಎನ್ನುವಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದುಕೊಡುವ ಧರ್ಮ ಹೊನ್ನಾಗದೆ ಬಿಡುದು ಎನ್ನುವಂತೆ ಪ್ರಕಾಶನವರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮೆಲ್ಲರ ಹಾರೈಕೆಗಳು ಅವರ ಪರಿವಾರದ ಮೇಲೆ ಇರಬೇಕು. ಅವರು ಒಂದು ಕೈ ಕೊಟ್ಟರೆ ಭಗವಂತ 10 ಕೈಯಲ್ಲಿ ಕೊಡುವಂಥ ಯೋಗ ಭಾಗ್ಯವನ್ನು ಭಗವಂತರಿಗೆ ಒದಗಿಸಬೇಕು ಅನ್ನುವಂಥ ಹಾರೈಕೆಯನ್ನು ನೀವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ಕೊಡಲಿ, ಹೆಚ್ಚಿನ ಸಮಾಜ ಸೇವೆ ಆ ಕೈಯಿಂದ ಆಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇರುವಂತ ಗುರುಮೈ ಸುರೇಶ್ ಶೆಟ್ಟರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಥಳೀಯ ಶಾಸಕರು ಡಾಕ್ಟರ್ ವೈ ಭರಶೆಟ್ಟಿ ಅವರಿಗೆ ಶ್ರೀ ಸುರೇಶ್ ಶೆಟ್ಟಿ ಪಡುಬಿದ್ರೆ ಲಯನ್, ಹಾಗೆ ವೇದಿಕೆಯಲ್ಲಿರುವಂತಹ ಶೆಟ್ಟಿ ಅವರು ಅಧ್ಯಕ್ಷರು ಇಂಟರ್ನ್ಯಾಷನಲ್ ಫಂಡ್ಸ್ ವೆಲ್ಫೇರ್ ಟ್ರಸ್ಟ್, ಶಾಲಿನ ಗೌರವದೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಾರೆ. ಹಾಗೆ ವೇದಿಕೆಯಲ್ಲಿರುವಂತವರು ಉಡುಪಿ ಬಂಟರ ಸಂಘ ರಿಜಿಸ್ಟರ್, ಇವರಿಗೆ ಸುರೇಶ್ ಚಂದ್ರ ಶೆಟ್ಟಿ ಮಂಗಳೂರು ವೇದಿಕೆಗೆ ಬಂದು ಶಾಲಿನ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದೆ. ಹಾಗೆ ವೇದಿಕೆಯಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ಶೆಟ್ಟಿ, ಅಧ್ಯಕ್ಷರು ಉಡುಪಿ ಬಂಟರ ಸಂಘ, ಮೋಹನ್ ಆಳ್ವ ಅಧ್ಯಕ್ಷರು ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನ, ಇವರಿಗೆ ದೇವಿಚರಣ್, ಹಾಗೆ ರತ್ನಾಕರ್ ಶೆಟ್ಟಿ ಮಂಕೂರು, ಅಧ್ಯಕ್ಷರು ಮಾತೃಭೂಮಿ ಕೋಆಪರೇಟಿವ್ ಬ್ಯಾಂಕ್, ಇವರಿಗೆ ವಿನಂತಿಸ್ತಾ ಇದ್ದೇನೆ. ರವಿ ಶೆಟ್ಟಿ ಸಾಯಿ ಪ್ಯಾಲೇಸ್, ಇವರಿಗೆ ಸುಧಾಕರ್ ಶೆಟ್ಟಿ ಸುಗ್ಗಿ ವೇರಿಸಬೇಕು. ಸಂತೋಷ್ ಕುಮಾರ್ ಶೆಟ್ಟಿ ಪುಣೆ, ಇವರಿಗೆ ಸಂತೋಷ್ ಶೆಟ್ಟಿ ಮುಲ್ಕಿ ವೇದಿಕೆಗೆ ಬಂದು ಶಾಲಿನ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸಂತೋಷ್ ಶೆಟ್ಟಿ ಮುಲ್ಕಿ. ಬಾಳ ಜಗನ್ನಾಥ್ ಶೆಟ್ಟರು ವೇದಿಕೆಗೆ ಬಂದು ಶಾಲಿನ ಗೌರವವನ್ನು ಸಲ್ಲಿಸಬೇಕಾಗಿ. ಒಟ್ಟಿಗೆ ಈ ಲೇಸಿನ ನಮ್ಮ ಉದ್ದೀಪನ ಮಂತ್ರಲ್ಲ ವೇದಿಕೆ ಚೆತ್ತಿನ ನಮ್ಮ ಈ ಕಾರ್ಯಕ್ರಮ ವರ್ಷ ಪ್ರಕಾಶಾಭಿನಂದನ ಕಾರ್ಯಕ್ರಮದ ಸಂದರ್ಭ 1 ಕೋಟಿ ರೂಪಾಯಿ ಎನ್ನ ಹುಟ್ಟು ಊರುಗೆಯನ್ನ ದೀಪೆ ಜನಕನ್ನ ಬಂಗೋಗೆಯನ್ನ ದೀಪೆ ಬಂದು ಒಂಜಿ ಘೋಷಣೆ ಪಾರ್ದಿರೆ ಆ ಹೊರಟು ಮಾತಿಗೆ ತಪ್ಪದ ಯಜಮಾನ ಪಂಪಿಲಕ ಅವಿನ ಇನಿತ ದಿನ ಅವಿನ ಈ ವೇದಿಕೆ ಸಂಪನ್ನ ಮಾಡ್ತೊಂದಿದ್ದಾರೆ. ಬೈಲ ಕಂಡದ ಬೆನ್ನಿ ಕುಲೈ ಪಚ್ಚದ ಕುರಲು ಬೆಂದಿ ಬಂಜಿದ ಪಡಿಟ್ ತೆಲಿಗಂಜಿದ ಕರೆಟ್ ಕಿದೆಟ್ ಜೆತ್ತು ದೆರೆದುನ ಬೆತ್ತದ ಸೊರಟು ಕೂರಿದ ಗೆಲುಪು ದನಿ ತೊಟ್ಟು ಗಗ್ಗರದ ಗಿಜಿಗಿಜಿಟ್ಟು ದೈವದ ನುಡಿಕಟ್ಟು ಕೊಡಿಯಡಿಟ್ಟು ಬೆಳಗದಿಂದ ಈ ನಮ್ಮ ತುಳು ತೊಡರು ಬೆಳಗದಿಂದ ಈ ನಮ್ಮ ತುಳು ತೊಡರು ವೇದಿಕೆಡು ಅರ್ಲವನ ಚೆತ್ತಿನ ತುಡರು ತುಡರ ಬಡ ಕಷ್ಟ ಕೋಟಲ ದೂರ ಬಡ ಬಂದ್ಕೊಡ ಚೆತ್ತಿನ ಆಶಯನ ತುಂಬದಿ ಒಂದು ವೇದಿಕೆಡು ನಮ್ಮ ತುಡಾರನ ಅರ್ಲ ಬಂದಿಲ್ಲ. ಕೊಡಂಜಿ ಚಿತ್ರಣ ಚಾರ್ಕೋಲ್ಡು ಮಂತದು ಬರೀ ಪರ್ಲುಡು ಬುಡ್ಪಾದೇನೆ ಪ್ರಕಾಶ್ ಶೆಟ್ಟನ ಭಾವಚಿತ್ರನದಾಗೆ ವೇದಿಕೆ ಪ್ರಧಾನ ಮಂತ್ರಿದ್ದಾರೆ. ತಿಲಕ್ ಕುಲಾಲ್ ಆಳ್ವಾಸ್ ಶಿಕ್ಷಣ ಸಂಸ್ಥೆದ ವಿದ್ಯಾರ್ಥಿ.
ಅಂಚನೆ ನನೋರಿ ಪ್ರತಿಭೆ ಶ್ರವಣ್ ಪೂಜಾರಿ ಕಾಪಿದ ಪೌಡರ್ ಬ್ರೂ ಕಾಪಿದ ಪೌಡರ್ ಪ್ರಕಾಶ್ ಶೆಟ್ಟಿನ ಭಾವಚಿತ್ರಣ ಬರೀ ಅದ್ಭುತವಾದ ವಿನ್ಯಾಸ ಮಾಡ್ತದೆ ತಯಾರು ಮಾಡ್ತಿದ್ದೇನೆ ಅರೆಲ್ಲ ವೇದಿಕೆಗೆ ಸ್ವಾಗತ ಮಾಡ್ತಂದಿಲ್ಲ ಪ್ರತಿಭೆಗೆ ಪುರಸ್ಕಾರ ಅಂದ್ಕೊಂಡು ಪ್ರಕಾಶ್ ಶೆಟ್ಟಿ ಜಿಲ್ಲೆಯ ಗೌರವದ ಧನನೆ ಸಂದಾಯಿತ ಮಾಡ್ತಂದಿಲ್ಲ ನಮ್ಮ ಪ್ರಕಾಶ್ ಶೆಟ್ರು ವಿತರಣೆ ಮಾಡ್ತಿದ್ದಾರನ್ನ ಭಾಷೆ ಮೋಹನ್ ಆಳ್ವೇರ್ ಸತ್ಪಾತ್ರ ಪ್ರಕಾಶ್ ನನಗೂ ಅವರಿಗೂ ಒಂದು 40 ವರ್ಷದಲ್ಲಿ ನಮ್ಮಿಬ್ಬರ ಒಂದು ಬಾಂಧವ್ಯ ಇತ್ತು. ಬೆಂಗಳೂರಿಗೆ ಕಾಲಿಟ್ಟಂತ ಅವರು MRG ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ತಂದೆ ಮಾಧವ ಶೆಟ್ರು, ತಾಯಿ ರತ್ನಾ ಶೆಟ್ರು, ಮಗ ಗೌರವರವರ ಹೆಸರಿನಲ್ಲಿ MRG ಎಂಬ ಅವರ ಹೆಸರಿನಲ್ಲಿ ಸಂಸ್ಥೆ ಸ್ಥಾಪನೆ ಆಯಿತು. ಊರು ಬಿಟ್ಟು ಹೋಗುವಾಗ ತನ್ನ ಕಷ್ಟದ ದಿನ ನೆನಪಿನಲ್ಲಿ ಇಟ್ಟುಕೊಂಡು ಹೋಗಿ ದೇವರ ಅನುಗ್ರಹ ಆರೋಗ್ಯಗಳಿಂದ ಸನ್ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಸಂಪತ್ತನ್ನು ಸತ್ಕಾರಕ್ಕೆ ಉಪಯೋಗಿಸುವಂಥ ಕೆಲಸದಲ್ಲಿ ನಾನು ತೊಡಗಿಸಿಕೊಳ್ಬೇಕು ಎಂಬ ನಿರ್ಧಾರ ಮಾಡಿದವರು. ನನ್ನ ಸಂಪಾದನೆಯ ಒಂದಿಷ್ಟು ಅಂಶವನ್ನು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಹೀಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ, ದುರ್ಬಲರಿಗೆ ಅದನ್ನು ಕೊಟ್ಟು ತಾನೊಂದು ಸಾರ್ಥಕವಾದಂಥ ಕೆಲಸವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದವರು. ನಿಮಗೆಲ್ಲ ಗೊತ್ತಿರುವ ಹಾಗೆ 5 ಸ್ಟಾರ್ 4 ಸ್ಟಾರ್ ಒಂದು 10 ಹೋಟೆಲ್ ಉದ್ಯಮಿಗಳು ಇದ್ದುಕೊಂಡು 3,000ದಷ್ಟು ನೌಕರರು ಇದ್ದುಕೊಂಡು ದೆಹಲಿ, ಬಾಂಬೆ, ಬೆಂಗಳೂರು, ಮಂಗಳೂರು, ಗೋವಾದಲ್ಲಿ ತನ್ನ ಬೇರೆ ಬೇರೆ ಉದ್ಯಮಿಗಳನ್ನು ಪ್ರಾರಂಭ ಮಾಡಿಕೊಂಡು ಹೋದವರು. ಬಹಳಷ್ಟು ಬೇರೆ ಬೇರೆ ಸಂಘ ಸಂಸ್ಥೆಗಳು ಈಗಾಗಲೇ ಸುರೇಶ್ ಶೆಟ್ರು ಎಲ್ಲವರ ವಿಚಾರಗಳನ್ನು ಹೇಳಿದರು. ನಮ್ಮ ಬಂಟರ ಜನಾಂಗದಲ್ಲಿ ಒಂದು ಸುಂದರಾಮ್ ಶೆಟ್ರು ಅಂತ ಹೇಳಿದರೆ ಅವರು ಇವತ್ತು ಕೇವಲ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟವರಲ್ಲ, ಇಡೀ ಒಟ್ಟು ಸಮಾಜಕ್ಕೆ ಸಂಬಂಧಪಟ್ಟವರು. ಅವರ ಹೆಸರನ್ನು ಶಾಶ್ವತವಾಗಿ ನೆನಪಿಡುವ ಹಾಗೆ ಮಾಡಬೇಕು ಅಂತೇಳಿ ಈಗ ಮುಲ್ಕಿಯಲ್ಲಿ ಭಾಳ ದೊಡ್ಡ ಭವನಗಳು ಆಗೋದು, ಬಹಳಷ್ಟು ಅದರ ಉಸ್ತುವಾರಿಯನ್ನು ತೆಗೆದುಕೊಂಡು ಅವರೂ ಕೂಡ ತನ್ನ ಭಾಳ ದೊಡ್ಡ ದೇಣಿಗೆಯನ್ನು ಹಾಕಿಕೊಂಡು ಅದು ಮಾಡೋದನ್ನು ನಾವು ನೆನೆಸಿಕೊಳ್ಬೇಕು. ಅದೇ ರೀತಿ ಇನ್ನೊಬ್ಬರು ಸ್ವರ್ಗಸ್ಥರಾದಂಥ RN ಶೆಟ್ರವರ ವಿದ್ಯಾನಿಕೇತನ 2 ಎಂಬ ಒಂದು ಸಂಸ್ಥೆಯನ್ನು ಅದರಲ್ಲೂ ಕೂಡ ಮುಖ್ಯ ಪಾತ್ರವನ್ನು ವಹಿಸಿಕೊಂಡು ಅಲ್ಲೂ ಕೂಡ ಇವರ ಸ್ವಂತ ದಾನವನ್ನು ಹಾಕಿ ಅದನ್ನು ಬಹಳ ಸಮರ್ಪಕ ರೀತಿಯಲ್ಲಿ ಕೊಂಡೋಗಿ ಹೋಗುವುದನ್ನು ಹೀಗೆಲ್ಲ ನಾವೆಲ್ಲ ಕೇಳಿದಂಥ ವಿಚಾರ. ಹೋದ ವರ್ಷವೂ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ, ಆಮೇಲೆ ಅವರಿಗೆ 60 ವರ್ಷ ತುಂಬಿದಾಗ ನಾವೆಲ್ಲ ಸಮಾನ ಮನಸ್ಕರು ಸೇರಿಕೊಂಡು ಅವರನ್ನು ಭೇಟಿಯಾಗಿ ನಿಮ್ಮನ್ನು ಒಂದು ಸಾರ್ವಜನಿಕವಾಗಿ ಅಭಿನಂದಿಸಬೇಕು ಅಂತ ಹೇಳಿಕೊಂಡಾಗ ಅವರು ನನಗೆ ನನ್ನನ್ನು ಸನ್ಮಾನ ಮಾಡುವ ಮೊದಲು 2 ವಿಷಯವನ್ನು ನನಗೆ ಮಾಡಿ ಆದಮೇಲೆ ನೀವು ಸನ್ಮಾನ ಮಾಡಬೇಕು ಎಂಬ ಮಾತನ್ನು ಹೇಳಿದರು. ಅದರಲ್ಲಿ ಒಂದು ವಿಷಯ, ನನ್ನ ಹಾಗೆ ಬಹಳಷ್ಟು ದಾನ ಧರ್ಮಗಳನ್ನು ಮಾಡಿ ಜೀವನದಲ್ಲಿ ಸಾಧನೆ ಮಾಡಿದಂಥ 10 ಜನರನ್ನು ಮೊದಲು ನಾವು ಗೌರವಿಸಿ ಅವ್ರಿಗೊಂದು ಗೌರವಧನವನ್ನು ಕೊಡಬೇಕು. ಅದರ ಜೊತೆ ಬಹಳಷ್ಟು ಬೇರೆ ಬೇರೆ ರೀತಿಯ ಕಷ್ಟದಲ್ಲಿದ್ದವರಿದ್ದಾರೆ, ಅವ್ರಿಗೂ ಕೂಡ 1 ಕೋಟಿಯಷ್ಟು ರೂಪಾಯಿ ನಾನು ಕೊಡ್ತೇನೆ. ಅದರ ಮುಖಾಂತರ ನೀವು ಒಂದು 100 ಜನರಿಗೆ ಬಹಳ ದೊಡ್ಡ ಸಹಕಾರವನ್ನು ಮಾಡಬೇಕು ಅಂತ ಹೇಳಿದರು. ಅಷ್ಟು ಮಾಡಿದರೆ ಮಾತ್ರ ನಾನು ನನ್ನ ಒಪ್ಪಿಗೆಯನ್ನು ಕೊಡ್ತೇನೆ ಎಂಬ ಮಾತನ್ನು ಹೇಳಿದರು. ಅದನ್ನು ಮಾಡಿ ಆದಮೇಲೆ ಹೋದ ವರ್ಷ ನಾವೆಲ್ಲ ಸೇರಿ ಒಂದು 40,000ದಷ್ಟು ಜನ ಈ ಮೈದಾನದಲ್ಲಿ ಸೇರಿಕೊಂಡು ಅವರಿಗೆ ನಾವು ಸಾರ್ವಜನಿಕವಾದಂಥ ಗೌರವವನ್ನು ಕೊಟ್ಟಿದ್ದೆವು. ಇವತ್ತು ಆಗ ಒಂದು ಮಾತನ್ನು ಹೇಳಿದರು, ಮುಂದೆಯೂ ಕೂಡ ಇವತ್ತು ಮಾತ್ರ ಅಲ್ಲ, ನಾವು ಮುಂದೆಯೂ ಕೂಡ ಇಷ್ಟು ದುಡ್ಡನ್ನು ಇಟ್ಟುಕೊಂಡು ಅದರ ಮುಖಾಂತರ ನಾವು ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಬೇಕು ಎಂಬ ಮಾತನ್ನು ಹೇಳಿದರು. ಅದರ ಮುಖಾಂತರ ಇವತ್ತು ಎಷ್ಟೋ ಜನ ಒಂದು ಮಾತನ್ನು ಹೇಳ್ತಾರೆ, ಆದರೆ ಅಷ್ಟೇ ಸುಲಭದಲ್ಲಿ ಭಾವನಾತ್ಮಕವಾಗಿ ಮಾತನಾಡಿದ ವಿಚಾರವನ್ನು ಮರೆತು ಬಿಡ್ತಾರೆ. ಆದರೆ ಇವತ್ತು ಪ್ರಕಾಶ್ ಶೆಟ್ರವರು ಅದನ್ನು ಮರೆಯದೆ ಆಗಾಗ ನೆನಪಿಸ್ತಾ ಇದ್ದರು. ಈ ವರ್ಷವೂ ನಾವು ಅದೇ ದಿನದಲ್ಲಿ, ಅಂದರೆ ನಿನ್ನೆ ದಿನದಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು. ಆದರೆ ನಿನ್ನೆ ನಮ್ಮಲ್ಲಿ ಇಲೆಕ್ಷನ್ ಇದ್ದದ್ದರಿಂದ ಅದನ್ನು ಇವತ್ತಿನ ದಿವಸಕ್ಕೆ ಒಂದು ದಿನ ದೂಡಿ ನಾವು ಇವತ್ತಿನ ದಿವಸ ಮಾಡಬೇಕು ಎಂಬ ಆಲೋಚನೆಯನ್ನು ಮಾಡಿದೆವು. ಈ ವರ್ಷ ಸುರೇಶ್ ಅವರು ಭಾಳ ಚಂದ ರೀತಿಯಲ್ಲಿ ಸುರೇಶ್ ಶೆಟ್ಟಿ ಅವರು ಹೇಳಿದರು, ಈ ಕೋವಿಡ್ ಅಂತ ಇಂಥ ಸಮಯದಲ್ಲಿ ಒಂದು
ಅವರು ಇಡೀ ಒಂದು 4 ಜಿಲ್ಲೆಯನ್ನು ಇಟ್ಕೊಂಡು ಆ 2 ಕೋಟಿಗೂ ಮಿಕ್ಕಿದಂಥ ಒಂದು ಆಹಾರ ಸಾಮಗ್ರಿಗಳನ್ನು ಕೊಟ್ಟದ್ದು ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಇವತ್ತು ಹೀಗೆ ಹೇಳುವಾಗ ಒಂದು ನಾವು ನಿರ್ಧಾರ ಮಾಡಿಕೊಂಡೆವು. ಅವರ ಮಾರ್ಗದರ್ಶನದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ಆಯ್ಕೆ ಎಂಬುದು ಅಷ್ಟು ಸುಲಭ ಅಲ್ಲ, ನಾವು ಹೆಚ್ಚು ಒತ್ತನ್ನು ಒಂದು ಆರೋಗ್ಯಕ್ಕೆ ಕೊಡುವ, ಆರೋಗ್ಯದ ಸಮಸ್ಯೆ ಇರುವಂಥ ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಇನ್ನೊಬ್ಬರನ್ನು ಅವಲಂಬಿಸಿಕೊಂಡಿರುವವರಿಗೆ ನಾವು ಸ್ವಲ್ಪ ಸಹಾಯ ಮಾಡಬೇಕು ಎಂಬ ಮಾತನ್ನು ಹೇಳಿದರು. ಈ ದೃಷ್ಟಿಯಲ್ಲಿ ನಾವು ಬಹಳಷ್ಟು ಆರೋಗ್ಯಕ್ಕೆ ಒತ್ತನ್ನು ಕೊಟ್ಟುಕೊಂಡು ಯಾರು ಆರೋಗ್ಯದ ಸಮಸ್ಯೆಯಲ್ಲಿದ್ದಾರೆ ಅವರನ್ನು ನಾವು ಒಂದು ಕೆಲವು ಆಯ್ಕೆ ಮಾಡಿಕೊಂಡು ಈ ಸಮಯದಲ್ಲಿ ಅವರಿಗೆ ಗೌರವದ ಮೊತ್ತವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದೆವು. ಇದಕ್ಕೆ ಬಹಳ ಒಳ್ಳೆಯ ಸಹಕಾರವಾಗಿ ಇವತ್ತು ಸುರೇಶ್ ಗುರ್ಮೆ ಅವರು ಇರ್ಬೋದು, ಉಡುಪಿಯ ಜಯರಾಜ್ ಹೆಗ್ಡೆ ಅವರು, ಭುವನ್ ಪ್ರಸಾದ್ ಹೆಗ್ಡೆ ಅವರು, ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿರುವಂಥ ನಮ್ಮ ಬಂಟರ ಸಂಘದ ಅಧಿಕಾರಿಗಳಿರ್ಬೋದು, ಆಶಾ ಜ್ಯೋತಿ ರೈ ಅವರಿರ್ಬೋದು, ಕಾರ್ತಿಕ್ ಶೆಟ್ಟಿ ಅವರಿರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಅವರಿರ್ಬೋದು, ವೇದವ್ಯಾಸ್ ಕಾಮತ್ ಅವರಿರ್ಬೋದು, ಕಿರಣ್ ಕುಮಾರ್, ಉದಯ್ ಕುಮಾರ್ ಶೆಟ್ಟಿ ಅವರಿರ್ಬೋದು, ಹರಿಕೃಷ್ಣ ಬಂಟ್ವಾಳ, ವಿನಯ್ ಕುಮಾರ್ ಸೊರಕೆ, ಹೇಮನಾಥ್ ಶೆಟ್ಟಿ ಅವರು, ಉಮನಾಥ್ ಕೋಟ್ಯಾನ್ರು, ನಾರಾಯಣ್ ಪೂಜಾರಿ ಅವರು, ಬಾಲನ್ನ, ಈಶ್ವರ್ ಶೆಟ್ಟಿ ಅವರು, ಲೀಲಾಧರ್ ಶೆಟ್ಟಿ ಅವರು, ಮುಕ್ತಾನಂದ ರೈ ಅವರು, ವಸಂತ್ ಕುಮಾರ್ ಅವರು, ಸೀತಾರಾಮಾಚಾರ್ಯರು, ಪುರುಷೋತ್ತಮ ಶೆಟ್ಟರು, ಆನಂದ್ ಶೆಟ್ಟರು, ಸದಾನಂದ ಶೆಟ್ಟರು, ದೇವಿಚರಣ್ ಶೆಟ್ಟರು, ಉಲ್ಲಾಸ್ ಶೆಟ್ಟರು, ಫಾದರ್ ಗೋಮ್ಸ್, ಪುರುಷೋತ್ತಮ ಶೆಟ್ಟರು, ಇವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನು ಹುಡುಕಿಕೊಟ್ಟು ಅದನ್ನು ನಾವೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಸ್ಕ್ರೂಟಿನೈಸ್ ಮಾಡಿಕೊಂಡು ಕೆಲವು ಆಯ್ಕೆ ಮಾಡಿದ್ದೇವೆ. ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ. ಇಡೀ ಆರೋಗ್ಯದ ಸಮಸ್ಯೆಯನ್ನು ಅಂತ ಹೇಳುವಾಗ ದೇವರು ನಮಗೆ ಒಂದು ಬಹಳ ಸರ್ವಶ್ರೇಷ್ಠವಾದಂಥ ಒಂದು ಜನ್ಮವನ್ನು ಕೊಟ್ಟಿದ್ದಾರೆ. ಇದರ ಜೊತೆ ನಮಗೊಂದು ಸುಂದರವಾದಂಥ ಕಣ್ಣು, ಕಿವಿ, ಬಾಯಿ, ಆಮೇಲೆ ಒಂದು ಒಳ್ಳೆಯ ಹೃದಯದಲ್ಲಿ ಹೃದಯವಂತಿಕೆ, ಒಂದು ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಹೆಚ್ಚಿನ ಜನರು ಸರಿಯಾಗಿ ಅದನ್ನು ಉಪಯೋಗಿಸಿಕೊಳ್ಳೋದಿಲ್ಲ ಜೀವನದಲ್ಲಿ. ಆದರೆ ಉಪಯೋಗಿಸಿಕೊಂಡಾಗ ನಮಗೆ ಅದು ಗೊತ್ತಾಗ್ತದೆ. ಒಂದು ಸಮಾಜದಲ್ಲಿ ಇರುವಂಥ ಆರೋಗ್ಯ ಸಂಬಂಧಪಟ್ಟಂಥ ಒಂದೊಂದೇ ಸಮಸ್ಯೆಯನ್ನು ತೆಗೆದು ನಾವು ಇಡೀ ನಮ್ಮ 3 ಜಿಲ್ಲೆಯನ್ನು, ಅದು ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಆಲೋಚನೆ ಮಾಡಿದರೆ ಎಷ್ಟು ಇವತ್ತು ಎಂಡೋಸಲ್ಫಾನ್ ಕೇಸಿನಿಂದ ಎಷ್ಟು ನಮ್ಮ ಈ 3 ಜಿಲ್ಲೆಗಳಲ್ಲಿ ಎಷ್ಟು ತಾಪತ್ರ ಇದೆ ಅಂತೇಳಿ ನೋಡಿದ್ರೆ ಗೊತ್ತಾಗ್ತದೆ. ಒಂದು 10,000ದಷ್ಟು ಜನಗಳು ಇವತ್ತು ಎಂಡೋಸಲ್ಫನ್ನಿಂದ ಬಳಲುತ್ತಾ ಇರುವುದನ್ನು, ಅದು ಬೈಂದೂರಿನಿಂದ ಹಿಡಿದು ನಮ್ಮ ಕಾಸರಗೋಡಿನಲ್ಲಿ ಇರುವುದನ್ನು ಗಮನಿಸ್ತೇವೆ. ಇವತ್ತೊಂದು ಕ್ಯಾನ್ಸರ್ನಂಥ ಮಾರಕ ರೋಗವನ್ನು ನೋಡಿದರೆ ಇವತ್ತು ಅದೆಷ್ಟು ಜನರು ಕ್ಯಾನ್ಸರ್ ರೋಗಿತರು ಇದ್ದಾರೆ ಎಂಬುದು ಗೊತ್ತು. ಕಿಡ್ನಿ ವೈಫಲ್ಯದಂತೂ ಅದು ಹೇಳಿ ಪ್ರಯೋಜನ ಇಲ್ಲ. ಇವತ್ತು ಎ ಜೆ ಶೆಟ್ಟರ್ ಹತ್ರವೇ ಕೇಳಿದರೆ ಗೊತ್ತಾಗ್ತದೆ. ಒಂದು ಇಡೀ ಕಿಡ್ನಿಯ ವೈಫಲ್ಯದ ಒಂದು ಕೇಸಸ್ಗಳು ಒಂದು ಅವರವರ ಆಸ್ಪತ್ರೆಗಳಲ್ಲಿ ಎಷ್ಟೆಷ್ಟು ಕೇಸುಗಳು ಇವತ್ತು ಇದೆ ಎಂಬುದನ್ನು, ಇದರ ಜೊತೆ ಒಂದು ಬುದ್ಧಿಮಾಂದ್ಯತೆ, ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ ಅಥವಾ ದೃಷ್ಟಿಯ ತಿದ್ದುಕೊಂಡು ದೃಷ್ಟಿಯೇ ಕಾಣದಂಥ ಅದೆಷ್ಟು 100% ಅಂಧತೆ ಇರುವವರು, ಪಾರ್ಶ್ವವಾಯುನಲ್ಲಿರುವವರು, ಇವತ್ತು ಸ್ಪೈನಲ್ ಕಾರ್ಡ್ ಇಂಜ್ಯೂರಿ ಆಗಿ ಬೆಡ್ ರಿಡನ್ ಆಗಿ ಇರುವಂಥ ಅದೆಷ್ಟು ಜನ ಇದ್ದಾರೆ. ಇಡೀ ಸಮಾಜವನ್ನು ಒಟ್ಟಾಗಿ ಗಮನಿಸಿದರೆ ನಮ್ಮ ಸಮಾಜದಲ್ಲಿ 8%ಗಿಂತ ಹೆಚ್ಚು ಜನಗಳು ಇಂಥ ಜನಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥದ್ದನ್ನೆಲ್ಲ ಹುಡುಕಾಡಿಕೊಂಡು ಇದನ್ನು ಒಂದು ಸಿಲೆಕ್ಷನ್ ಮಾಡಿಕೊಂಡು ಇವತ್ತು ಒಂದು ಪಟ್ಟಿಯನ್ನು ಮಾಡಿದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಅರ್ಜಿ ಬಂದ ಎಲ್ಲರಿಗೂ ಒಂದು ದುಡ್ಡನ್ನು ಕೊಡಬೇಕೆಂಬ ಆಶೆ ಅವರದು. ಅದನ್ನು ಒಂದು 50,000 ರೂಪಾಯಿ, 25,000 ರೂಪಾಯಿ, 20,000, 15,000, ಕನಿಷ್ಠ 10,000 ರೂಪಾಯಿಯನ್ನು ಇಟ್ಟುಕೊಂಡು ಕೊಡಬೇಕು ಅಂತ ನಮ್ಮೆಲ್ಲರ ಆಶೆ. ಈ ದೃಷ್ಟಿಯಲ್ಲಿ ಇವತ್ತು ಇಡೀ ಬಂದಂಥ ಯಾರನ್ನೂ ಒಬ್ಬರನ್ನೂ ನಾವು ಬಿಟ್ಟದ್ದು ಅಂತೇಳಿಲ್ಲ. ಅದು ಪ್ರಕಾಶ್ ಶೆಟ್ಟರ್ ಅವರ ಆಶೆಯನ್ನು ಕೇಳಿದರೆ ಯಾರ್ದು ಬಂದಿದೆ ಅವರನ್ನು ಯಾರನ್ನೂ ಬಿಡುವುದು ಬೇಡ, ಇದನ್ನು ಹೇಗಾದರೂ ಮಾಡಿ ನಾವು ಅವರಿಗೆಲ್ಲರಿಗೂ ಒಂದು ರೀತಿಯ ಒಂದು ಆಶಾದಾಯಕವಾಗಿ ಇರಬೇಕು ಎಂಬವರ ಆಶೆ. ಈ ದೃಷ್ಟಿಯಲ್ಲಿ ಇವತ್ತು 550ಕ್ಕೂ ಮಿಕ್ಕಿದಂಥ ಜನಗಳಿಗೆ ಇವತ್ತು ಇಂಥ ಒಂದು ದುಡ್ಡನ್ನು ಕೊಡಲು ಇದು ಬಹಳ ದೊಡ್ಡ ಒಂದು ಸಂಕಷ್ಟದ ಕೆಲಸ. ಅರ್ಜಿ ಬಂದ ಆಮೇಲೆ ನಾವೆಲ್ಲರೂ ಇವತ್ತು ಒಂದು ನಿರ್ಧಾರ ಮಾಡಬೇಕು. ಅವರಿಗೆ ಒಂದು ದೇವರು ಒಂದು 100 ವರ್ಷದ ಕಾಲ ಬದುಕುವಂಥ ಅವಕಾಶವನ್ನು ಕೊಟ್ಟುಕೊಂಡು ಅವರಿಂದ ಇನ್ನಷ್ಟು ಒಳ್ಳೆಯ ಸುಂದರ ಕೆಲಸಗಳು, ದಾನ ಧರ್ಮಗಳು ಮೂಡಿಬರಲಿ. ಯಾಕೆಂದರೆ ದುಡ್ಡಿದ್ದವರು ಹೆಚ್ಚಿನವರು ಕೆಲವು ಸಲ ದಾನ ಮಾಡುವಾಗಲೂ ಕೂಡ ಅದನ್ನು ಏನಪ್ಪ ಒಂದು ಕಾಟಾಚಾರಕ್ಕಾಗಿ ಮಾಡಿಕೊಂಡು ತನ್ನ ಕೆಲಸ ಮುಗೀತು ಅಂತ ನಿಲ್ಲಿಸ್ತಾರೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರು ಹಾಗಲ್ಲ. ನಾನು ಕಣ್ಣೆದುರಿನಲ್ಲಿ ನೋಡಬೇಕು, ಅದನ್ನು ಅನುಭವಿಸಬೇಕು, ಅವರ ಆಶೀರ್ವಾದ ನನಗೆ ಬೇಕು ಎಂಬ ಮನಸ್ಸನ್ನು ಮಾಡಿ ಈ ಕೆಲಸವನ್ನು ಮಾಡುವಾಗ ಅವರು ಬಹಳಷ್ಟು ಅದರಲ್ಲಿ ಮುತುವರ್ಜಿ ಮಾಡಿಕೊಂಡು ಮಾಡುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಇವತ್ತು ಖಂಡಿತ ನಾವೆಲ್ಲರೂ ಒಪ್ಪಬೇಕು. ಈ ಇಡೀ ಒಂದು ಲೋಕವನ್ನು ತೆಗೆದು ನೋಡಿದ್ರೆ ಬಹಳ ಕಷ್ಟದಲ್ಲಿ ಎಲ್ಲರೂ ಇರ್ತಾರೆ. ಆದರೆ ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಎಲ್ಲರಿಂದಲೂ ಸಾಧ್ಯವೇ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಲ ಒಬ್ಬ ನಡೆದುಕೊಂಡು ಹೋಗ್ತಾ ಇರುವಾಗ
ಒಂದು ಗುಬ್ಬಚ್ಚಿ ಹಕ್ಕಿ ಎರಡೂ ಕಾಲನ್ನು ಮೇಲಿಟ್ಟುಕೊಂಡು ಮಾರ್ಗದ ಬದಿಯಲ್ಲಿ ಮಲಗಿತ್ತಂತೆ. ಆಗ ದಾರಿ ಹೋಗ ಆ ಗುಬ್ಬಚ್ಚಿ ಹತ್ರ ಮಾತಾಡಿದಂತೆ, ಏನು ಗುಬ್ಬಚ್ಚಿ, ನೀನು ಎರಡೂ ಕಾಲನ್ನು ಹೀಗೆ ಮೇಲಿಟ್ಕೊಂಡು ಮಲಗಿದ್ದಿ, ಯಾತಕ್ಕಾಗಿ ಮಲಗಿದ್ದಿ ಅಂತ. ಆಗ ಗುಬ್ಬಚ್ಚಿ ಮಾತನಾಡಿತಂತೆ, ಇವತ್ತು ಸಂಜೆ ಹೊತ್ತಿನಲ್ಲಿ ಒಂದು ಗಾಳಿ ಸುದ್ದಿದೆ, ಸಂಜೆ ಹೊತ್ತಿನಲ್ಲಿ ಆಕಾಶ ನೆಲಕ್ಕೆ ಬೀಳ್ತದೆ ಅಂತೇಳಿ. ಆಕಾಶಕ್ಕೆ ನೆಲಕ್ಕೆ ಬಿದ್ದರೆ ನಮ್ಮ ಈ ಮನುಷ್ಯರ ಗತಿ ಏನು? ಅವರು ಮಾಡಿದಂಥ ಇಂತೆಂಥ ಸಾಧನೆ, ಇಂತೆಂಥ ಕಟ್ಟಡಗಳು, ಇಂತೆಂಥ ಸಾಧನೆಗಳು ನೆಲಪಾಲಾಗ್ತದೆ. ಅದಕ್ಕಾಗಿ ಆಕಾಶವನ್ನು ತಡೆಯಲಿಕ್ಕಾಗಿ ನಾನು ಎರಡು ಕಾಲನ್ನು ಹೀಗಿಟ್ಟುಕೊಂಡು ನಾನು ಮಲಗಿದ್ದೇನೆ ಎಂದು ಹೇಳ್ತಂತೆ. ಆಗ ದಾರಿ ಹೋಗಿ ಹೇಳಿದಂತೆ, ನಿನ್ನ ಗುಬ್ಬಚ್ಚಿಯ ನಿನ್ನ ಶಕ್ತಿ ಎಷ್ಟು ಅಂತ ನನಗೆ ಗೊತ್ತು. ನಿನ್ನ ಎರಡು ಕಾಲಿನಲ್ಲಿ ಒಂದು ಸಣ್ಣ ಕೋಲನ್ನು ನಿನಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ನೀನು ಆಕಾಶವನ್ನು ತಡೆಯಲಿಕ್ಕೆ ಸಾಧ್ಯ ಇದೆ ಅಂತ. ಆಗ ಗುಬ್ಬಚ್ಚಿ ಹೇಳ್ತಂತೆ, ನನಗೆ ಗೊತ್ತು ನನ್ನ ಶಕ್ತಿ ಎಷ್ಟು ಅಂತ ನೀನು ಹೇಳಬೇಕು ಅಂತಿಲ್ಲ, ನನಗೆ ಚೆನ್ನಾಗಿ ಗೊತ್ತು. ನನ್ನ ಶಕ್ತಿಯನ್ನು ಪ್ರಾಮಾಣಿಕವಾಗಿ ಉಪಯೋಗಿಸಿಕೊಂಡು ನನ್ನ ಕೈಯಲ್ಲಿ ಆಗುವಂಥ ಎಷ್ಟು ತಡೆಯಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ತಡೆದುಕೊಂಡು ನನ್ನ ಆಸುಪಾಸಿನಲ್ಲಿ ಆಗುವಂಥ ಸಣ್ಣ ಪುಟ್ಟ ತೊಂದರೆಗಳನ್ನಾದರೂ ನಾನು ಅದನ್ನು ರಕ್ಷಿಸಬಲ್ಲೆ ಅಂತ ನೆನೆಸ್ಕೊಂಡು ನನಗೆ ಮಲಗಿದ್ದೇನೆ ಎಂದು ಹೇಳ್ತಂತೆ. ಅದೇ ರೀತಿ ಇವತ್ತು ನಮ್ಮ ಪ್ರಕಾಶ್ ಶೆಟ್ಟರಾಗಲಿ, ಯಾರೇ ದಾನ ಮಾಡುವವರಾಗಲಿ, ಇಡೀ ಲೋಕಕ್ಕೆ ಕೊಡೆ ಹಿಡಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಅವರ ಬದುಕಿನಲ್ಲಿ ಒಂದು ಗುಬ್ಬಚ್ಚಿಯಾಗಿ ಒಂದು ಪ್ರಾಮಾಣಿಕವಾದಂಥ ಇಂಥ ಕೆಲಸವನ್ನು ಮಾಡೋದು ಇದು ನಾವೆಲ್ಲರೂ ಮೆಚ್ಚಬೇಕಾದಂಥ ವಿಚಾರ. ಮಗದೊಂದು ಇದು ಕೇವಲ ಇವತ್ತು ಪ್ರಕಾಶ್ ಶೆಟ್ಟರು ಬಂಟರ ಜನಾಂಗಕ್ಕೆ ಸಂಬಂಧಪಟ್ಟ ನಮ್ಮ ಮುಖಂಡರು ಆಗಿದ್ದರೂ ಕೂಡ ಇವತ್ತು ಮಾಡುವಂಥ ದಾನ ಧರ್ಮ ಅದು ಎಂದೂ ಬಂಟರ ಸಂಘಕ್ಕೆ ಅಂತೇಳಿ, ಬಂಟರ ಸಮಾಜಕ್ಕೆ ಅಂತೇಳಿ ಅವರು ಇಟ್ಟುಕೊಂಡವರಲ್ಲ. ಪ್ರತಿದಿನವೂ ಪ್ರತಿ ಸಲವೂ ನಮ್ಮನ್ನು ಸಿಕ್ಕುವಾಗ ಹೇಳ್ತಾರೆ, ಇದು ಬಂಟರ ಜನಾಂಗದ ಒಟ್ಟಿಗೆ ಸಮಸ್ತ ಲೋಕಕ್ಕೆ, ಇಡೀ ಸಮಾಜಕ್ಕೆ ಕೊಡಬೇಕು ಎಂಬ ಮಾತನ್ನು ಹೇಳಿದರು. ಮತ್ತು ಒಂದು ಮಾತನ್ನು ಹೇಳಿದರು, ನಮ್ಮ ಸಮಾಜ ಅಂತ ಹೇಳಿದ್ರೆ ಅದು ಬಂಟರ ಒಂದು ಸಮಾಜವನ್ನು ನಾವು ಸಮಾಜ ಅಂತ ಹೇಳೋದಲ್ಲ, ಇಲ್ಲಿರುವಂಥ ಎಲ್ಲ ಜನಾಂಗದವರು, ಎಲ್ಲ ಧರ್ಮದವರು, ಎಲ್ಲ ಮತದವರು ಸೇರಿಕೊಂಡಿರುವಂಥ ಒಂದು ಸಮಾಜವೇ ಸಮಾಜ. ಹಾಗಿರುವಾಗ ನಾವು ಸಮಾಜದಿಂದ ಪಡೆದಂಥ ದುಡ್ಡನ್ನು ನಾವು ಸಮಾಜಕ್ಕೆ ಹಿಂದಿರುಗಿಸುವಾಗ ಎಲ್ಲ ಜನಾಂಗದವರನ್ನು ನಾವು ಮನಸ್ಸಿನ ಇಟ್ಟುಕೊಳ್ಬೇಕು ಎಂಬ ಮಾತನ್ನು ಹೇಳಿದರು. ಇದು ಬಹಳ ಒಳ್ಳೆಯ ನಮಗೆಲ್ಲ ಮಾತು ಅಂತ ಹೇಳಿಕೊಂಡು ಇದರ ಹಿಂದಿನ ಇದೆಲ್ಲವನ್ನು ನೀವು ಅರ್ಥ ಮಾಡಿಕೊಂಡು ಇವತ್ತು ಒಂದು ಖಾಲಿ 25 ಜನರನ್ನು ಮಾತ್ರ ಇವತ್ತು ವೇದಿಕೆಗೆ ನಾವು ಕರೆದು, ಆಮೇಲೆ ಇಲ್ಲಿ ಬೇರೆ ಬೇರೆ ಕೌಂಟರ್ನ ಮುಖಾಂತರ 550 ಜನರಿಗೂ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಇವತ್ತು ಚೆಕ್ ಬರೆದಾಗಿದೆ. ಅದು ಎಲ್ಲವನ್ನೂ ಇವತ್ತು ಮುಟ್ಟಿಸಲಿಕ್ಕೆ ಸಾಧ್ಯ ಆದಷ್ಟು ಇವತ್ತು ಮುಟ್ಟಿಸ್ತೇವೆ. ಅಥವಾ ನಿಮ್ಮನ್ನು ಯಾರು ಹೀಗೆ ರೆಕಮೆಂಡ್ ಮಾಡಿದ್ದಾರೆ ಅವರ ಮುಖಾಂತರ ನಿಮ್ಮ ಕೈಗೆ ಅದು ಸಿಕ್ಕುವಾಗಿ ನಾವು ಖಂಡಿತ ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು, ತಾವೆಲ್ಲರಿಗೂ ಇವತ್ತು ನಿಮ್ಮ ಸಮಸ್ಯೆಯನ್ನು ನೋಡುವಾಗ ಇವತ್ತು ಎಷ್ಟು ದುಡ್ಡು ಕೊಟ್ಟರು ಸಾಲದು ಅಂತ ವಿಚಾರ ಇದೆ. ಆದರೆ ಕೊಟ್ಟ ದುಡ್ಡು ಅದು ದೇವರ ದುಡ್ಡು ಅಂತ ನೆನೆಸಿಕೊಂಡು ತಾವೆಲ್ಲರೂ ಸಂತೋಷದಿಂದ ತೆಗೆದುಕೊಳ್ಬೇಕು. ಪ್ರಕಾಶ್ ಶೆಟ್ಟರವರಿಗೆ ಸಂಪೂರ್ಣ ನೀವು ಒಳ್ಳೆಯ ಆಶೀರ್ವಾದ ಕೊಡಬೇಕು ಅಂತ ಹೇಳಿಕೊಂಡು, ಇನ್ನು ಮುಂದೆಯೂ ನೀವು ಪ್ರೀತಿಯಿಂದ ಅದನ್ನು ತೆಗೆದುಕೊಂಡ್ರೆ ನಮಗೆ ಸಂತೋಷ ಅಂತ ಹೇಳಿಕೊಂಡು ನಾನು ಕೆಲವು ಹೆಸರುಗಳನ್ನು ಹೇಳ್ತೇವೆ. ಆ ಸಮಯದಲ್ಲಿ ತಾವುಗಳು ಇಲ್ಲಿ ಬರಬೇಕು ಎಂಬುದೇ ನಮ್ಮ ಆಶೆ. ಇವತ್ತು ಬಾಲಕೃಷ್ಣ ಶೆಟ್ಟಿ ಕಾಸರಗೋಡು, ಇವರು ಮಂಜೇಶ್ವರದವರು, ಬೀಡಿ ಕಾರ್ಮಿಕರಾಗಿ ದುಡಿದವರು. ಇವತ್ತು 2017ರಲ್ಲಿ ಇವರ ಬಲಕಾಲು ನೋವುಂಟಾದಾಗ ಮೊದಲು ಅವರು ಚಿಕಿತ್ಸೆಯನ್ನು ಮಾಡಿದಾಗ ಅದು ಗ್ಯಾಂಗ್ರೀನ್ ಆಗಿದ್ದರಿಂದ ಆ ಕಾಲನ್ನು ಒಂದನ್ನು ಕಟ್ ಮಾಡಬೇಕಾಯಿತು. ಹಾಗಾಗಿ ಒಂದು ಕಾಲನ್ನು ಕಳೆದುಕೊಂಡರು. ಅನಂತರ ಇರುವಂಥ ಇವರಿಗೆ ಒಂದು ಇವತ್ತು ಧನ ಸಹಾಯ. ಭುವನೇಶ್ ಶೆಟ್ಟಿ ಕಾಸರಗೋಡು, ಇವರು ಕೂಡ ಹಾಗೆ ಇರುವಾಗಲೂ ನಾಗರಾವ್ ಪಡೆದು ಒಂದು ತಿಂಗಳ ಕಾಲ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಳು ಮಾಡಿಕೊಂಡು ಕೆಳಗೆ ಬಲವನ್ನೇ ಕಳೆದುಕೊಂಡಿರ್ತಾರೆ. ಇತ್ತೀಚೆಗೆ ಅವರು ಬಹಳಷ್ಟು ಬಲವಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಮೂಲ ಬಹಳ ಮುಖ್ಯ. ಇಂಥ ಸ್ಪೈನ್ನ ಕ್ಯಾನ್ಸರ್ ಉಂಟಾಗಿ ಅವರು ಮಲಗಿದಲ್ಲೇ ಇದ್ದಾರೆ. ಅವರಿಗೆ ಎಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ. ಇವತ್ತು ಅವರ ಪತಿ ದಿನಕರ್ ಶೆಟ್ಟಿ ಅವರು ಬಂದು ಈ ಒಂದು ದಿನೇಶ್ ಆರ್ ಶೆಟ್ಟಿ ಬಂಟ್ವಾಳ, ದಿನೇಶ್ ಶೆಟ್ಟಿ ಆರ್ ಶೆಟ್ಟಿ ಬಂಟ್ವಾಳ,
ನಿಮಗೆಲ್ಲ ಗೊತ್ತಿರ್ಬೋದು, ಅವರು ಜೀವನವನ್ನು ನಮ್ಮ ಆಸ್ಪತ್ರೆಯಲ್ಲಿ 3 ತಿಂಗಳ ಕಾಲ ಇದ್ದವರು. ಬಹಳ ಕಷ್ಟದಲ್ಲಿ ಇದ್ದುಕೊಂಡು ಹಲವಾರು ಸರ್ಜರಿಗಳು ಆಗಿ ಯೂನಿಟ್ಗಳು ಬ್ಲಡ್ ಅನ್ನು ಕೊಟ್ಟು ರಕ್ಷಣೆ ಮಾಡಿದವರು. ಇವತ್ತು ಅವರಿಗೆ ಇನ್ನೂ ಕೆಲವು ಸರ್ಜರಿಗಳು ಆಗಲಿಕ್ಕಿದೆ. ಅದಕ್ಕಾಗಿ ಅವರ ಮಗಳ ಕೈಯಲ್ಲಿ ಅವರಿಗೆ ರಕ್ಷಣೆಗಾಗಿ ಇವತ್ತು ಕೊಡುವಂತಹ ದುಡ್ಡು. ಇನ್ನೊಂದು ವಿಚಿತ್ರವಾದ ಸಂಗತಿ, ಜೀವನ್ ಜಿತೇನ್ ವಿಭಾಗ ಆ CA ಕಲಿಬೇಕೆಂಬ ಆಶೆಯಿಂದ ಇರುವವರು, ಅವರಿಗೆ ಇವತ್ತು ಧನ ಸಹಾಯ. ದಿನೇಶ್ ಶೆಟ್ಟಿ ಬಂಟ್ವಾಲ್, ಇವರ 1 ವರ್ಷದ ಒಂದು ಮಗು. ಮೊನ್ನೆ ತಾನೇ ನೀವು ಪೇಪರ್ನಲ್ಲಿ, ಅದು ಹೊಸದಿಗಂತ ಪೇಪರ್ನಲ್ಲಿ ನೀವು ಓದಿರಬಹುದು, ಅಲ್ಲಿ ಈ ಮಗುವಿಗೆ ಇವತ್ತು ಕ್ಯಾನ್ಸರ್ ಇದ್ದದ್ದರಿಂದ 40 ಲಕ್ಷಕ್ಕೂ ಮಿಕ್ಕಿದಂಥ ದುಡ್ಡಿನ ಅಗತ್ಯ ಇದೆ. ಅವರಿಗೆ 100ಕ್ಕೆ 100% ರೆಸ್ಟ್ ಇಲ್ಲದೆ ಬಹಳಷ್ಟು ಬಂದವರು, ಅಂಥವರಿಗೆ ಮುಂದಿನ ಜೀವನಕ್ಕಾಗಿ. ತುಂಗಪಟ್ನ, ಪ್ರೀತಮ್ ಬೊಕ್ಕೆಪಟ್ನ, ಈ 3 ಜನವು ಕೂಡ ಮೊನ್ನೆ ಆದಂಥ ಬೋಟ್ ದುರಂತದಲ್ಲಿ ಆಳ ಸಮುದ್ರದಲ್ಲಿ ಮುಳುಗಿ ಹೋದವರು. ಇನ್ನೂ ಕೂಡ ಒಂದು ಜನ ಇನ್ನೂ ಕೂಡ ಸಿಕ್ಕದೆ ಅವರು ಇವತ್ತು 3 ಜನರಿಗೂ ಕೂಡ ಒಂದು ಸಹಾಯ ಮಾಡ್ತಾ ಇದ್ದಾರೆ. ಇವರು ತನ್ನ ಬಲ ಕೈಯನ್ನು ಕಳೆದುಕೊಂಡು ಈಗ ಡಿಗ್ರಿ ಪದವಿಯನ್ನು ಓದ್ತಾ ಇರುವಂತ ಒಂದು ಪ್ರತಿಭಾವಂತ ಹುಡುಗಿ. ಸುಗುಣಶ್ರೀ ಕಾಸರಗೋಡು, ಪಕ್ಷಾಘಾತವಾಗಿ ಬಹಳ ಕಷ್ಟದಲ್ಲಿ ಇರುವವರು, ಕಂಜಿಕಟ್ಟೆಯವರು. ಇವರಲ್ಲಿ ಹುಟ್ಟಿದಂಥ 5 ಜನರ ಮಕ್ಕಳು ಕೂಡ ಮಾನಸಿಕ ಅಸ್ವಸ್ಥತೆಯಲ್ಲಿ ಇದ್ದುಕೊಂಡು ಜನರು ಬರುವಂಥ ಸ್ಥಿತಿಯಲ್ಲಿಲ್ಲ. ಬಹಳ ಅದು ವಿಚಿತ್ರವಾಗಿರುವಂಥ ಒಂದು ಕುಟುಂಬ. ಇದಕ್ಕೆ ಕೊಡುವಂಥ ಒಂದು ದೇಣಿಗೆ. ತೇಜಸ್ ಶೆಟ್ಟಿ ತೋಡಾರ್, ಬುದ್ಧಿಮಾಂದ್ಯತೆ ಇರುವಂಥ ಒಂದಾಗಿ ಬಹಳಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ತನ್ನ ಸೊಂಟದ ಕೆಳಗೆ ತೇಜಸ್ ಶೆಟ್ಟಿ ತೋಡಾರ್ ಬುದ್ಧಿಮಾಂದ್ಯತಿದ್ದರು. ತೇಜಸ್ ಶೆಟ್ಟಿ, ಸುಶೀಲಾ ಶೆಟ್ಟಿ, ದೊಡ್ಡ ದೊಡ್ಡ ಕೆಲಸವನ್ನು ಇವತ್ತು ಸಮಾಜಕ್ಕೆ ಮಾಡಿದವರು. ಇವರಿಗೂ ನಾವು ಒಂದು ನ್ಯಾಯ ಕೊಡಬೇಕು ಎಂಬ ವಿಚಾರದಲ್ಲಿ ಧರ್ಮಾಧ್ಯಕ್ಷರಿಗೆ ನಮ್ಮ ಬಿಷಪ್ ಹತ್ರ ಕೇಳಿಕೊಂಡಾಗ ಫಾದರ್ ಗೋಮ್ಸ್ರ ಮುಖಾಂತರ ಇವತ್ತು ಒಂದು 10 ಜನವನ್ನು 3 ಜಿಲ್ಲೆಯಲ್ಲಿ ಆಯ್ಕೆ ಮಾಡಿದಾಗ ನಿಮ್ಮೆಲ್ಲರಿಗೂ ಕಿವಿಗೆ ಏನೋ ಒಂದು ಹೆಸರನ್ನು ಕೇಳಿದಾಗ ಆಗ್ತದೆ. ಮುರಳಿ ಕಡೆಕಾರರವರು ಒಬ್ಬ ಶಿಕ್ಷಕನಾಗಿದ್ದುಕೊಂಡು ಇವತ್ತು ಬೇಕಾದಷ್ಟು ಇಂಥ ಕೆಲಸಗಳನ್ನು ಸಮಾಜಮುಖಿ ಕೆಲಸ ಮಾಡುವವರು. ಅವರಿಗೂ ಮತ್ತು ನಮ್ಮ ಪ್ರಕಾಶ್ ಶೆಟ್ಟಿಯವರಿಗೂ ಬಹಳ ಸಂಪರ್ಕ, ಸಹಾಯಧನ ಕೊಡ್ತಾರೆ. ಈ ವರ್ಷವೂ ಅದನ್ನು 10 ಜನರಿಗೆ, ಅವರು ಹೇಳಿದಂಥ 10 ಜನರಿಗೆ ಇವತ್ತು ಹೋಗುವಾಗ ಕೆಲವು ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಅದನ್ನು ತಾವುಗಳು ತೆಗೆದುಕೊಳ್ಬೇಕು ಅಂತ ವಿನಂತಿ. ಕರ್ಮಯೋಗಿಗಳು ಬೇಕಾದಷ್ಟು ನಮ್ಮ ಅವಿಭಜಿತ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಒಂದು ಧಾರ್ಮಿಕವಾದಂಥ ಒಂದು ಚಿಂತನೆಗೆ ಎಲ್ಲ ದೈವ ದೇವರುಗಳಿಗೆ ಒಂದು ವಿಶೇಷವಂತಹ ರೂಪವನ್ನು ಕೊಟ್ಟವರು, ಅಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು. ಇಂಥ ಅದೇ ರೀತಿ ನಮ್ಮೊಟ್ಟಿಗೆ ಇರುವವರು ಇನ್ನೊಬ್ಬರು ಮುಸಲ್ಮಾನ ಜನಾಂಗದವರು, ಇಂಥ ಕಷ್ಟದವರು ಇವತ್ತು ಇರುವುದನ್ನು ಗಮನಿಸಿದ್ದೇವೆ. ಎಲ್ಲ ಮತ ಧರ್ಮದವರಿಗೂ ನಾವು ದಾನ ಮಾಡುವುದರಿಂದ ಇವತ್ತು ಕೇವಲ ಇದು 3 ಜನರಿಗೆ ಮಾತ್ರ ಕೊಡೋದಲ್ಲ, ಇವತ್ತು ಕರೆದು ಇದರಲ್ಲಿ ಒಂದು ಕನಿಷ್ಠ ಪಕ್ಷ 25 ಜನರು ಮುಸಲ್ಮಾನ ವರ್ಗದ ಜನರು ಕೂಡ ನಾವು ಕೊಡುವಂಥ 550 ಜನರಲ್ಲಿ ಅವರು ಕೂಡ ಇದ್ದಾರೆ ಎಂಬುದನ್ನು ಇಲ್ಲಿ ಹೇಳಿಕೊಂಡು ಈಗ 3 ಜನರನ್ನು ಮಾತ್ರ ಇವತ್ತು ಕರೀತಾ ಇದ್ದಾರೆ ಮೇಲೆಗೆ. ನಾವು ಇವತ್ತು ಔಪಚಾರಿಕವಾಗಿ ಇಷ್ಟು ಜನರಿಗೆ ಮಾತ್ರ ಇಲ್ಲಿ ಕರೆದು ಇವತ್ತು ಈ ಒಂದು ಚಕ್ಕನ್ನು ತಾವು ತಮ್ಮ ಚಕ್ಕಗಳನ್ನು ನಿಮ್ಮನ್ನು ಯಾರು ಗುರುತಿಸಿ ಇಲ್ಲಿ ಕಳಿಸಿದ್ದಾರೆ ಅವರವರ ಒಟ್ಟಿಗೆ ನಾವು ಕೊಡ್ತಾ ಇದ್ದೇವೆ. ಅದೆಲ್ಲವನ್ನು ತಾವುಗಳು ಸ್ವೀಕಾರ ಮಾಡಬೇಕು. ನಮ್ಮ ಎಲ್ಲರ ವಿನಂತಿ ಇಷ್ಟೇ, ತಾವುಗಳು ಇವತ್ತು ಸಂತೋಷದಿಂದ ನಾವು ಕೊಟ್ಟಂತ ಇಂಥ ಧನಸಹಾಯ ಪೂರ್ವವಾಗಿ, ಯಾಕಂದ್ರೆ ಒಬ್ಬರು ಮನಸ್ಸು ಬಿಚ್ಚಿ ಒಬ್ಬರು ಹೃದಯದಿಂದ ಒಂದು ಆಶೀರ್ವಾದ ಮಾಡಿದ್ರೆ ಬಹಳ ದೊಡ್ಡ ಶಕ್ತಿ ಇದೆ. ಬಹುಶಃ ಇವತ್ತು ನನ್ನ ಜೀವನದ ಒಂದು ಅತ್ಯಂತ ಸಂತೋಷದ ದಿನ.
ನಾನು ಇಲ್ಲಿ ಬಂದು ನೋಡಿದಾಗ ನನಗೆ ಬಹಳ ದುಃಖ ಆಗ್ತದೆ, ಆದರೆ ಇನ್ನೊಂದು ಕಡೆ ನನಗೆ ಹೆಮ್ಮೆ ಆಗ್ತಾ ಇದೆ. 1959 ಇಸ್ವಿ ಜುಲೈ ತಿಂಗಳು 19ನೇ ತಾರೀಕು ಮಾಧವ ಶೆಟ್ಟಿ ಮತ್ತು ರತ್ನಾ ಶೆಟ್ಟಿ ಅವರಿಗೆ ಎರಡನೆಯ ಪುತ್ರನಾಗಿ ಜನಿಸಿದೆ. 1959ರಿಂದ ನಾನು ನೋಡಿದ ಆ ಕಷ್ಟದ ದಿನಗಳು ಬಹುಶಃ 20 ವರ್ಷ ನೀವು ಇವತ್ತು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದೀರ ಅದೇ ಜಾಗದಲ್ಲಿ ನಾನು ಕೂಡ ಕೂತ್ಕೊಂಡಿದ್ದೆ. 20 ವರ್ಷ ನಾನು ಪಟ್ಟ ಸಂಕಟ, ನನ್ನ ಕುಟುಂಬ ಪಡೆದ ಕಷ್ಟ, ಅದು ಅನುಭವಕ್ಕೆ ನನಗೆ ಆವಾಗ ಯೋಚನೆಗಳು ಬರ್ತಾ ಇದ್ದಂಗೆ ನನ್ನ ಜೀವನದಲ್ಲಿ ಎಲ್ಲಿಯಾದರೂ ಒಂದು ದಿನ ನಾನು ಇಂತಹ ಕಷ್ಟದಲ್ಲಿ ಅನುಭವಿಸುವವರಿಗೆ ನನ್ನಿಂದ ಒಂದು ಕೈಲಾದಷ್ಟು ಸಣ್ಣ ಸಹಾಯ, ಅಳಿಲು ಸೇವೆ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡು ನಾನು 1983ರಲ್ಲಿ ಬೆಂಗಳೂರಿಗೆ ಹೊರಟೆ. ರೋಟಿ ಕಪಡಾ ಅವ್ರ ಮಕಾನ್, ತಿನ್ನಲಿಕ್ಕೆ ರೋಟಿ ಇಲ್ಲ, ಹಾಕಲಿಕ್ಕೆ ಬಟ್ಟೆ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. 10 ವರ್ಷ ನಾನು ಬ್ಯಾಂಗ್ಳೂರು ಹೋಗಿ ಬಹಳ ಕಷ್ಟಪಟ್ಟೆ. 1993ನೇ ಇಸ್ವಿ ನನ್ನ 10 ವರ್ಷದ ಕಷ್ಟದ ದಿನಗಳ ಫಲಿತಾಂಶ ನನಗೆ ಬರಲಿಕ್ಕೆ ಶುರುವಾಯಿತು. ಆ ಕಷ್ಟದ ದಿನಗಳನ್ನು ನೆನೆಸುತ್ತಾ ಬಂದ ಫಲಿತಾಂಶದಲ್ಲಿ ಖುಷಿ ಪಡುತ್ತಾ, ಹೆಮ್ಮೆ ಪಡುತ್ತಾ ಜೀವನವನ್ನು ಬಹಳ ಸಾಹಸಮಯವಾಗಿ ನಾನು ಮುನ್ನುಗ್ಗಿದೆ. ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಇವತ್ತು ತುಂಬ ಸ್ಟೂಡೆಂಟ್ಸ್ಗೆ ನಾವು ಸುಮಾರು 400 ಮೇಲೆ ಸ್ಟೂಡೆಂಟ್ಸ್ಗೆ ಇವತ್ತು ನಾವು ಒಂದು ಸಣ್ಣ ಸಹಾಯ ಮಾಡ್ತಾ ಇದ್ದೀವಿ. ಬಹುಶಃ ಮುಂದಿನ ದಿನದಲ್ಲಿ ನೀವು ಈ ದೇಶದ ಆಸ್ತಿ ಮತ್ತು ಸಂಪತ್ತು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಇವತ್ತು ನಾನು ಈ ವೇದಿಕೆಯಲ್ಲಿ ಪಾಲ್ಗೊಂಡಾಗೆ, ನಾನು ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡುವ ಹಾಗೆ ಎಲ್ಲರಿಗೂ ನಿಮಗೆ ಅವಕಾಶವಿದೆ. ನೀವು ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಮುನ್ನುಗ್ಗಿ. ಕಷ್ಟ ಎಲ್ಲ ಬರ್ತದೆ, ದೇವರು ಕೊಟ್ಟದ್ದು ಕಷ್ಟವನ್ನು ಅನುಭವಿಸ್ಲಿಕ್ಕೂ ಗೊತ್ತಿರಬೇಕು. 5 ಬೆರಳು ಒಂದೇ ಲೆಕ್ಕ ಇರುವುದಿಲ್ಲ. ಯಾವುದು ಸಾರ್ಥಕವಲ್ಲ. ನೀವು ಯಾವುದಕ್ಕೂ ಎದೆಗುಂದಬೇಕಾಗಿಲ್ಲ. ಇವತ್ತು 1 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದರೆ ನಾಳೆ 10 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇರ್ತಾರೆ, ನಾಡಿದ್ದು 100 ಪ್ರಕಾಶ್ ಶೆಟ್ಟಿ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ದಯವಿಟ್ಟು ಯಾರು ಬೇಸರ ಮಾಡಬೇಡಿ. ಇವತ್ತು ನೀವೆಲ್ಲ ನನಗೆ ದೇವರುಗಳಾಗಿ ಕಾಣ್ತಾ ಇದ್ದೀರಿ. ನನ್ನ ಜೀವನದ ಕಲ್ಪನೆ ಬಹುಶಃ ಇವತ್ತು ನನಗೆ ಅವಕಾಶ ಬಂದಿದೆ. ಇವತ್ತು ನೀವು ತೆಗೆದುಕೊಳ್ಳುವ ಈ ಅಳಿಲು ಸೇವೆ, ಸಣ್ಣ ಸಹಾಯ ಬಹುಶಃ ನಿಮ್ಮ ಜೀವನ ಪೂರ್ತಿ ನನ್ನನ್ನು ನೆನೆಸ್ತೀರಿ. ನನ್ನ ಮೇಲೆ ನಿಮಗೆ ವಿಶ್ವಾಸವಿದೆ, ನಂಬಿಕೆ ಇದೆ, ನಿಮ್ಮ ಆಶೀರ್ವಾದ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ಕೂಡ ಬೆಂಗಳೂರಿಗೆ ಹೋಗಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಸಂಸ್ಕೃತಿ ಸಂಸ್ಕಾರ ಎರಡರ ಮಧ್ಯದಲ್ಲಿ ನಾನು ಬದುಕಿದವನು. ಇವತ್ತು ಸುರೇಶಣ್ಣ ಮತ್ತು ಆಳುವವರು, ಮೋಹನ್ ಆಳುವವರು ಹೇಳಿದರು, ಸನ್ಮಾರ್ಗದ ಸಂಪಾದನೆ ಅದು ಸತ್ಕಾರ್ಯಕ್ಕೆ ಉಪಯೋಗವಾದರೆ ಸತ್ಕೀರ್ತಿ ಸಿಗುತ್ತೆ ಅನ್ನುವ ಒಂದು ಭಾವನೆಯಲ್ಲಿ ನಾನು ನನ್ನ ಸಂಪಾದನೆಯನ್ನು ಸನ್ಮಾರ್ಗದಲ್ಲಿ ಮಾಡ್ಕೊಂಡು ಬಂದೆ. ಸುಮಾರು 1000 ನನ್ನ ನೌಕರರಲ್ಲಿ 106 ನೌಕರರು
ಬಹುಶಃ ಈ 2 ಜಿಲ್ಲೆಯಲ್ಲಿ ಇರುವವರಿದ್ದಾರೆ. ಅವರಿಂದ ನಮ್ಮ ಸಂಸ್ಥೆ ಉದ್ಧಾರ ಆಗಿದೆ. ಇವತ್ತು ಅವರು ದುಡಿದಿದ್ದಕ್ಕೆ ನಮ್ಮ ಸಂಸ್ಥೆ ಉದ್ಧಾರ ಆಗಿದೆ. ಅವರಿಂದ ನಿಮಗೆ ಇವತ್ತು ನಾನು ಇಲ್ಲಿ ಸಹಾಯಧನವನ್ನು ಕೊಡಲಿಕ್ಕೆ ಅನುಕೂಲ ಆಯಿತು, ನಮಗೆ ಅವಕಾಶ ಮಾಡಿದಂಗೆ ಆಯಿತು. ಬಹುಶಃ ಅವರು ನಮ್ಮ ಸಂಸ್ಥೆಗೆ ದುಡಿಲಿಕ್ಕಿಲ್ಲ ಅಂದರೆ ನಮಗೆ ಇವತ್ತು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ತಂದೆ ತಾಯಿಯವರ ಆಶೀರ್ವಾದ, ಅವರು ಕೂಡ ಸದಾ ಯಾವಾಗಲೂ ಹೇಳ್ತಾ ಇದ್ರು, ಮಗ ನೀನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು, ಅದು ಯಾವ ರೀತಿ ಮಾಡ್ತೀಯ ಅಂತ ಗೊತ್ತಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದವರಿಗೆ ಸಹಾಯ ಮಾಡಿದರೆ ಬಹುಶಃ ನಿನಗೆ ದೇವರ ಅನುಗ್ರಹ ಇದೆ ಅಂತ ಹೇಳಿ ನಾನು ಊರಿಂದ ಕಳಿಸಿಕೊಟ್ಟವರು ನನ್ನ ತಂದೆ ತಾಯಿ. ಅವರ ಆಶೀರ್ವಾದ ತೆಗೆದುಕೊಂಡು ಎಲ್ಲ ಊರಿನ ದೇವರ ಕೃಪೆಯನ್ನು ಪಡೆದುಕೊಂಡು ನಾನು ಬೆಂಗಳೂರಿಗೆ ಹೋದೆ. ಇವತ್ತು ನನಗೆ ಸಂತೋಷ ಆಗ್ತಾ ಇದೆ, ನನಗೆ ಹೆಮ್ಮೆ ಆಗ್ತಾ ಇದೆ. ನನ್ನ ಜೀವನ ನನಗೆ ಸಾರ್ಥಕ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ತಂದೆ ತಾಯಿ, ನನ್ನ ಒಬ್ಬನೇ ಮಗ. ಇವತ್ತು ನನ್ನ ಧರ್ಮಪತ್ನಿ ಇವತ್ತು ಬರಬೇಕಾಗಿತ್ತು. ಅವಳು ಸ್ವಲ್ಪ ಬಹುಶಃ ಕೊರೋನಾದಿಂದ ಹೆದರ್ಕೊಂಡು ಬಿಟ್ಲು, ಬರುವ ವರ್ಷ ಬರ್ತೀನಿ ಅಂತ ಹೇಳಿದ್ಲು. ಈ ಕಾರ್ಯಕ್ರಮ ಮೊನ್ನೆ 25ನೇ ತಾರೀಕಿಗೆ ನಡಿಬೇಕಾಗಿತ್ತು. ನನ್ನ ಮಗ ಇವತ್ತು ಬೆಳಿಗ್ಗೆ ಪರದೇಶಕ್ಕೆ ಹೋಗಬೇಕಾಗಿತ್ತು, ಹೊರದೇಶಕ್ಕೆ ಹೋಗಬೇಕಾಗಿತ್ತು. 25ನೇ ತಾರೀಕು ನನ್ನ ಮಗನನ್ನು ಕರ್ಕೊಂಡು ಬಂದಿದ್ದು ನನಗೆ ತೋರಿಸ್ಬೇಕಾಗಿತ್ತು. ಕಾರಣಾಂತರ ಅವನಿಗೂ ಬರೋಕ್ಕಾಗಲ್ಲ, ಯಾಕಂದರೆ 25ನೇ ತಾರೀಕಿಗೆ ಎಲೆಕ್ಷನ್ ಇರೋದ್ರಿಂದ ಮೋಹನ್ ಅವರು ಮತ್ತು ಗುರುಮೆ ಸುರೇಶ್ ಅಣ್ಣನವರು ಇವತ್ತಿನ ದಿನಾಂಕ ಫಿಕ್ಸ್ ಮಾಡಿದರು. ತಂದೆ ತಾಯಿಯ ಹೆಸರು ಮಾಧವರತ್ನ ಅಂತೇಳಿ, ಮಗನ ಹೆಸರು ಗೌರವ್ ಅಂತೇಳಿ MRG ಸಂಸ್ಥೆ ಇದನ್ನು ನಡೆಸಿಕೊಂಡು ನಾನು ಬಂದಿದ್ದೇನೆ. ನನ್ನ ಜೀವನದಲ್ಲಿ ನಾನು ಈವರೆಗೆ ಏನು ಮಾಡಿದ್ದೇನೆ ಅಂತ ಹೇಳಿ ಈಗಾಗಲೇ ಸುರೇಶಣ್ಣ ಮತ್ತು ನಿತಿನ್ ಹೆಕ್ಕಾರ್ ಅವರು ಮತ್ತು ಮೋಹನಾಳು ಅವರು ಹೇಳ್ಕೊಂಡು ಬಂದಿದ್ದಾರೆ. ನನಗಿದರಲ್ಲಿ ಯಾವ ಪಬ್ಲಿಸಿಟಿಯೂ ಬೇಕಾಗಿಲ್ಲ, ಯಾವ ಆಶಯ ಆಕಾಂಕ್ಷೆಯನ್ನು ಇಟ್ಕೊಂಡು ಮಾಡಿದವನಲ್ಲ ನಾನು. ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ ಮಾಡಿದ್ದೇನೆ. ಇವತ್ತು ನೀವು ಹಿರಿಯರು ಇಷ್ಟು ಜನ ಇದ್ದೀರಿ, ನಿಮ್ಮ ಆಶೀರ್ವಾದ, ಆ ದೇವರ ಕೃಪೆ, ವೇದಿಕೆಯಲ್ಲಿ ನನ್ನ ಗುರು ಹಿರಿಯರು ಇಷ್ಟು ಜನ ನನ್ನ ಮುಂದೆ ಒಟ್ಟಿಗೆ ಕೂತಿದ್ದಾರೆ. ಅವರವರಿಗೆ ಕೂತ್ಕೊಳ್ಳೋದೇ ನನಗೊಂದು ಗೌರವ, ಹೆಮ್ಮೆ. ಇವತ್ತು ಎಲ್ಲರೂ ಸೇರಿ ನನ್ನನ್ನು ನೀವು ಈ ವೇದಿಕೆಯಲ್ಲಿ ನಿಲ್ಲಿಸಿ ನನಗೆ 1-2 ಮಾತನಾಡುವ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಸದಾ ಪ್ರೀತಿ ಹೀಗೆ ಇರಲಿ. ಮುಂದಿನ ದಿನದಲ್ಲೂ ನನಗೆ ಇದೇ ರೀತಿ ಸಹಾಯ ಮಾಡುವ ಆ ಭಗವಂತನು ಶಕ್ತಿ ಕೊಡಲಿ ಅಂತ ನಾನು ಮತ್ತೆ ಮತ್ತೆ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದು ಹೇಗೆ ಶುರುವಾಯಿತು ಅಂತ ಹೇಳಿದರೆ, ಹೋದ ವರ್ಷ ನನ್ನ ಪ್ರಕಾಶ್ ಅಭಿನಂದನಾ ಕಾರ್ಯಕ್ರಮ 60ನೇ ವರ್ಷದ ಹುಟ್ಟುಹಬ್ಬವನ್ನು ಅನೇಕ ನನ್ನ ಸ್ನೇಹಿತರು, ನನ್ನ ಬಂಧು ಬಳಗದವರು, ನನ್ನ ಆತ್ಮೀಯರು ಎಲ್ಲ ಸೇರಿ ಇದೇ ಗೋಲ್ಫಿನ್ ಸಿಟಿನಲ್ಲಿ ಭಾಳ ವೈಭವದಿಂದ ನೆರವೇರಿಸಿದರು. ನನಗೆ 2 ಜಿಲ್ಲೆಯ ಋಣ ಇದೆ, ಋಣಮುಕ್ತನಾಗಬೇಕು. ನಾನು ಅವತ್ತೇ ನನ್ನ ಜನ್ಮದಿನ ಆಚರಿಸಿಕೊಂಡು ನಾನು ಅವತ್ತು ಹೋದವನಲ್ಲ, ಅವತ್ತೇ ಬಿಟ್ಟು ಹೋದವನಲ್ಲ. ಸದಾ ನಿಮ್ಮ ಜೊತೆ ಇರ್ತೇನೆ, ಪ್ರತಿ ವರ್ಷವೂ ನಿಮ್ಮ ಜೊತೆ ಇರ್ತೇನೆ, ಹೀಗೆ ನಿಮ್ಮ ಜೊತೆ ಬಂದು ಹೀಗೆ ನಿಮ್ಮ ಜೊತೆ ಇರ್ತೇನೆ. ಪ್ರತಿಯೊಬ್ಬರಿಗೂ ನನ್ನ ಸಂಪಾದನೆಯ ಒಂದು ಅಂಶ, ಅದನ್ನು ಖಂಡಿತ ನಾನು ಸಹಾಯ ಮಾಡುತ್ತೇನೆ. ಬಟ್ ಇವತ್ತು ಈ ಕೊರೋನಾದಲ್ಲಿ ನೀವು ಭಾಳ ಹತ್ತಿರದಲ್ಲಿ ಕೂತ್ಕೊಂಡು, ನನ್ನ ಜೀವನದಲ್ಲಿ ನಾನು 12 ತಿಂಗಳಲ್ಲಿ ಹೋದ 12 ತಿಂಗಳಲ್ಲಿ ನಾನು ಮಾಸ್ಕ್ ಹಾಕದೆ ಇದ್ದದ್ದು ಇವತ್ತು ಒಂದೇ ದಿನ. ಮಾಸ್ಕ್ ಹಾಕದೆ ನಾನು ಯಾವತ್ತೂ ಇರಲಿಲ್ಲ. ನನ್ನ ಅಲ್ಲಿ ತಂಗಿಯಂದ್ರು ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಸಿಸ್ಟರ್ಸ್ ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ. ನನಗೆ ನನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಇರುವುದು, ನನ್ನಿಂದ 4 ಜನರಿಗೆ ಸಹಾಯ ಆಗಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಮಾಸ್ಕ್ ಹಾಕಬೇಕಾಗಿಲ್ಲ. ದೇವರು ಕೃಪೆ, ನಿಮ್ಮ ಆಶೀರ್ವಾದ ಎರಡೂ ನನ್ನನ್ನು ಭಾಳ ದೀರ್ಘ ಆಯುಷ್ಯ ಕೊಡ್ತದೆ ಅಂತ ಅನ್ನೋ ಒಂದು ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಒಂದು ಸಂಕಷ್ಟದಲ್ಲಿ, ಇಂಥ ಸಮಯದಲ್ಲಿ ನೀವು ಬಹುಶಃ ಬಹಳ ದೂರದಿಂದ ಇವತ್ತು ಬಂದಿದ್ದೀರಿ, ದೂರದಿಂದ ಬಂದಿದ್ದೀರಿ. ನಾನು ಮೋಹನ್ ಅವರಿಗೆ ಹೇಳ್ತಾ ಇದ್ದೆ,
ಹೇಗೆ ಬರ್ತಾರೆ, ಯಾವ ರೀತಿ ನಾವು ವ್ಯವಸ್ಥೆ ಮಾಡಿದ್ದೇವೆ, ಹೇಗೆ ಹೋಗ್ತಾರೆ, ಊಟದ ವ್ಯವಸ್ಥೆ ಮಾಡ್ತೇವಾ ಅಂತೆಲ್ಲ ಪ್ರತಿಯೊಂದು ನಾನು ಗಮನದಲ್ಲಿ ಇಟ್ಕೊಂಡು ಪ್ರತಿದಿನ ಅವರೊಟ್ಟಿಗೆ ಅವರೊಟ್ಟು ಮತ್ತು ಸುರೇಶ್ ಶೆಟ್ಟಿ ಗುರ್ಮಿ ಅವರ ಜೊತೆ ನಾನು ಸಂಪರ್ಕದಲ್ಲಿ ಇದ್ದೆ. ನನ್ನ ತಂಗಿ ಮಗ ವಿಶು ಪಾಪ ಮೋನಾಳುವರ ಜೊತೆ ಭಾಳ ಒಂದು 10 ದಿನದಿಂದ ಕೆಲಸ ಮಾಡ್ತಾ ಇದ್ದಾನೆ. ಅವನ ಹತ್ರ ಕೂಡ ನಾನು ಸಂಪರ್ಕದಲ್ಲಿ ಇದ್ದೆ. ಎಲ್ಲ ಒಂದು ಕಡೆ ನನಗೆ ಅನಿಸ್ತದೆ, ನಾನು ಯಾಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಈ ಸೇವೆ ನಿಮ್ಮ ಮನೆಗೆ ಬಂದು ಯಾಕೆ ಮಾಡಬಾರ್ದು ಅನ್ನೋ ಒಂದು ನನ್ನ ಆಲೋಚನೆ ಇವತ್ತು ಕೂತ್ಕೊಂಡಾಗ, ಯಾಕಂದರೆ ಇಲ್ಲಿ ನಾನು ಭಾಳಷ್ಟು ಜನ ಅಂಗವಿಕಲರು, ತುಂಬ ಜನ, ಒಂದು 2-3 ಜನ ಆಶಕ್ಕನವರು ತೋರಿಸಿದ್ರು ನನಗೆ, ಕಾಲು ಹೋದವರು, ಕಣ್ಣು ಕಳೆದುಕೊಂಡವರು. ಅಲ್ಲಿ ಹೋಗಿ ನಾನು ಹಿಂದ್ಗಡೆ ನೋಡ್ಕೊಂಡು ಬಂದೆ. ನನ್ನ ಮನಸ್ಸು ಹೇಳ್ತಾ ಇದೆ, ಬಹುಶಃ ಸಮಯದ ಕೊರತೆ ಇರೋದ್ರಿಂದ ಇಂಥ ಒಂದು ಜಾಗದಲ್ಲಿ ಒಟ್ಟಿಗೆ ಸೇರಿ ನಾವು ಇವತ್ತಿನ ಈ ದುಃಖದ ಸಂಭ್ರಮವನ್ನು ಒಟ್ಟಿಗೆ ಸೇರಿ ಒಬ್ಬರ ಹೆಗಲಿಗೆ ಒಬ್ಬರು ಕೈ ಕೊಟ್ಟು, ಒಬ್ಬರ ಕೈ ಒಬ್ಬರು ಹಿಡಿದು ನಡೆದುಕೊಂಡು ಹೋದರೆ ಮುಂದಿನ ದಿನದಲ್ಲಿ ನಾವು ಒಂದು ಧೈರ್ಯ ತುಂಬಿಕೊಂಡು, ಮುಂದಿನ ದಿನದಲ್ಲಿ ನೀವು ಕೂಡ ಒಂದು ಶಾಶ್ವತವಾದ ಒಳ್ಳೆಯ ರೀತಿಯ ಬದುಕನ್ನು ನೀವು ಕಾಣಬಹುದು ಅನ್ನೋ ಒಂದು ದೃಷ್ಟಿಯಿಂದ, ಒಳ್ಳೆಯ ಉದ್ದೇಶದಿಂದ ನಿಮ್ಮನ್ನು ಇವತ್ತು ಕರೆದು ನಾವು ಇಂಥ ಒಂದು ವೇದಿಕೆಯನ್ನು ಮಾಡಿ ನಿಮ್ಮನ್ನು ಕೆಳಗೆ ಕೂತ್ಕೊಳಿಸಿ ನಿಮಗೆ ಬಹುಶಃ ಹುರುಪು ನೀಡಿದರೆ, ಹುಮ್ಮನಸ್ಸು ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಬಂದವರೆಲ್ಲ ನನ್ನ ಆತ್ಮೀಯರು, ಸಹೋದರ ಸಹೋದರಿಯರು, ನನ್ನ ತಾಯಂದಿರು, ಯಾವುದೇ ಕಾರಣಕ್ಕೆ ನೀವು ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ದೇವರು ನಿಮ್ಮ ಕೈ ಬಿಡುವುದಿಲ್ಲ. ನಾನು ಹೇಳಿದಾಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ನಿಮ್ಮನ್ನು ಕಾಪಾಡಿಕೊಳ್ತಾರೆ. ದೇವರಿದ್ದಾರೆ ಅಂತೇಳಿ ಮಾತ್ರ ನೀವು ಸುಮ್ಮನೆ ಇರಬೇಡಿ. ಮುಖ್ಯವಾಗಿ ನಾನು ಇಲ್ಲಿ ಬಂದ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದೇನೆ, ಬಹಳಷ್ಟು ಸ್ಟೂಡೆಂಟ್ಸ್ ನಮ್ಮ ಜೊತೆ ಇದ್ದಾರೆ. ನೀವು ಮುಂದೆ ಇಂಥ ಕೆಲಸವನ್ನು ನಾವಿವತ್ತು ನೀವು ಒಬ್ಬರಿಗೆ ಕೊಟ್ಟಿದ್ದೇವೆ, ನೀವು 100 ಜನಕ್ಕೆ ಕೊಡ್ಬೋದು, ನೀವು 100 ಜನದಿಂದ 1000 ಜನಕ್ಕೆ ಕೊಡ್ಬೋದು. ಬಟ್ ನಮ್ಮ ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಬಹಳ ಜನ ಇದ್ದಾರೆ. ನಮಗೆ ಕಣ್ಣಿಗೆ ಕಾಣೋದು ಬಹಳ ಕಮ್ಮಿ, ನಾವು ಈ ಥರ ನೋಡೋದು ಕೂಡ ಬಹಳ ಕಮ್ಮಿ, ಆದರೆ ನಮಗೆ ಗೊತ್ತಾಗೋದಿಲ್ಲ. ಕೊನೆಯದಾಗಿ ಈ ಒಂದು ಕೆಲಸವನ್ನು ನಾನು ಇಲ್ಲಿ ನೆರವೇರಿಸಬೇಕಾದರೆ ಇದಕ್ಕೆ ಕಾರಣಕರ್ತರು ನಮ್ಮ ಮೋಹನಾಳು. ಅವರ ಋಣ ನಾನು ಯಾವತ್ತೂ ತೀರಿಸುವವನಲ್ಲ, ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪಾಪ ಹಲವಾರು ದಿನದಿಂದ ನಿದ್ದೆ ಬಿಟ್ಟು ಅವರ ಒಂದು 25-30 ಜನ ತಂಡವನ್ನು ಹಾಕಿಕೊಂಡು ಅವರು ಕೆಲಸ ಮಾಡಿದ ಒಂದು ನೀತಿಯನ್ನು ನೆನೆಸಿದರೆ ಬಹುಶಃ ಅದು ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಮಾಡುವ ಒಂದು ವ್ಯವಸ್ಥೆಯಲ್ಲಿ, ಒಂದು ಅರೇಂಜ್ಮೆಂಟ್ನಲ್ಲಿ ಒಂದು ಸಣ್ಣ ತಪ್ಪು ಹುಡುಕಲಿಕ್ಕೆ ನಮಗೆ ಆಗಲಿಲ್ಲ. ಅವರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಮೋನಾಳು ಅವರೇ, ನೀವು ನೋಡಿ, ನನಗೆ ಗೊತ್ತು ನೀವು ಸ್ಟೇಜ್ ಬಿಟ್ಟು ಅಲ್ಲಿ ಕೌಂಟರ್ನಲ್ಲಿ ಹೋಗಿ ರೆಡಿ ಮಾಡ್ತಾ ಇದ್ದೀರಿ, ಕೌಂಟರ್ನಲ್ಲಿ ಇದ್ದೀರಿ ಅಂತೇಳಿ. ನಿಮಗೆ ನಿಮ್ಮ ಬಾಂಧವ್ಯ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಮುಂದಿನ ದಿನದಲ್ಲಿ ಇಲ್ಲಿ ಬಂದಂಥವರು ನನಗೆ ಕೊಡುವಂಥ ಆಶೀರ್ವಾದ ಅದು ನಿಮಗೂ ಖಂಡಿತ ಸಿಗುತ್ತದೆ, ನೀವು ಮುಂದುವರಿಸಿ ಅಂತ ಹೇಳಿ ಮಾತನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಆ ಭಗವಂತ ಕೃಪೆಯನ್ನು ತೋರಲಿ. ನೀವು ಮುಂದಿನ ದಿನದಲ್ಲಿ ಸುಖವನ್ನು ಅನುಭವಿಸುವಂತಾಗಲಿ ಅಂತ ನಾನು ನಿಮ್ಮ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪ್ರಕಾಶ್ ಶೆಟ್ಟರ ಬದುಕಿನಲ್ಲಿ ವಿಘ್ನ ಬರಬಾರದು, ಸದಾ ಸತ್ಕರ್ಮದೊಂದಿಗೆ ಸಚ್ಚಿಂತನೆಯೊಂದಿಗೆ ಅವರ ಬದುಕು ಸಾಗಲಿ ಎನ್ನುವ ಸದಾಶಯದೊಂದಿಗೆ ಈ ಒಂದು ಕಿರು ಕಾಣಿಕೆಯನ್ನು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. ಪ್ರೀತಿ ಬರುವುದಾಗಿ ನಾವು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್.